ಮತ್ತು ಪರಿಚಯ ನಮ್ಮ ಶಿಶು ಮಂದಿರದ ವ್ಯವಸ್ಥಾಪಕರಾದಂಥ ಮಾನ್ಯ ನಾರಾಯಣ್ ಗಜೆ ಅವರಿಂದ. ಗ್ರಾಮ ವಿಕಾಸ ಸಪ್ತಾಹದ ಮೊದಲನೆಯ ದಿನದಲ್ಲಿ 3ನೆಯ ಕಾರ್ಯಕ್ರಮ ಬೆಳಿಗ್ಗೆ ಉದ್ಘಾಟನೆ, ಆಮೇಲೆ ನಾಯಕತ್ವ ಶಿಬಿರ. ಈಗ ಒಂದು ವಿಶೇಷವಾದಂಥ ದಂಪತಿಗಳ ಸಮಾವೇಶ. ಈ ದಂಪತಿಗಳ ಸಮಾವೇಶ ಎಂದರೆ ನಮ್ಮ ಗ್ರಾಮದಲ್ಲಿ ತುಂಬ ದಂಪತಿಗಳಿದ್ದಾರೆ. ಆದರೆ ಈ ದಿನದ ದಂಪತಿಗಳು, ಉದಾಹರಣೆಗೆ ಇಲ್ಲಿ ನವದಂಪತಿ ಕಾರ್ಯಕ್ರಮ ಅದು ವಿಶೇಷವಾದ್ದು. ಪ್ರತಿ ವರ್ಷಕ್ಕೊಮ್ಮೆ ನವದಂಪತಿ ಕಾರ್ಯಕ್ರಮ ಆಗ್ತದೆ. ಈ ವರ್ಷ ಮದುವೆಯಾದಂಥ ಎಲ್ಲ ದಂಪತಿಗಳನ್ನು ಈ ಕಾರ್ಯಕ್ರಮಕ್ಕೆ ಕರೆಯುವುದು, ಅವರಿಗೊಂದಿಷ್ಟು ಮಾರ್ಗದರ್ಶನ ಮಾಡುವುದು ನಮ್ಮ ಸಂಘದ ಒಂದು ವಿಶೇಷವಾದಂಥ ಯೋಜನೆ. ಆದರೆ ಈ ಸಲದ ಇಂದಿನ ದಂಪತಿ ಎಂದರೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದು, ಉತ್ತಮ ಉದ್ಯಮಿಗಳಾಗಿದ್ದು, ಉತ್ತಮ ಸರ್ಕಾರಿ ಉದ್ಯೋಗಿಗಳಾಗಿದ್ದು, ಸಮಾಜದಲ್ಲಿ ಸಾಕಷ್ಟು ಅನುಭವಗಳಿದ್ದಂಥ ದಂಪತಿಗಳನ್ನೇ ನಾವು ಆಯ್ಕೆ ಮಾಡಿದ್ದು. ಅದು ಒಂದು ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಿರ್ಬೋದು, ವೈದ್ಯರಿರ್ಬೋದು, ಅಥವಾ ವಕೀಲರು ಇರ್ಬೋದು, ಉದ್ಯಮಿಗಳಿರ್ಬೋದು, ಅನೇಕ ಸ್ತರದ ದಂಪತಿಗಳನ್ನೇ ನಾವು ಆಯ್ಕೆ ಮಾಡಿದ್ವಿ. ಸುಮಾರು ಒಂದು 50 ದಂಪತಿಗಳನ್ನು ನಾವು ಪಟ್ಟಿ ಮಾಡಿದಾಗ ನಮ್ಮ ಕಣ್ಣ ಮುಂದೆ ಅವರಿಗೆಲ್ಲ ನಾವು ಈ ಸೂಚನೆಯನ್ನು ಕೊಟ್ಟ ಮೇರೆಗೆ ಹೆಚ್ಚಿನ ದಂಪತಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಈ ದಂಪತಿ ಸಮಾವೇಶ ಏನು ಎಂಥದೆಂಬುದನ್ನು ನಿಮಗೆ ಕೊನೆ ಗಳಿಗೆಯಲ್ಲಿ ಇದರ ಎಲ್ಲ ಅರಿವು ಮೂಡಲಿಕ್ಕೆ ನಮ್ಮ ಹಿರಿಯರಿಂದ ನಿಮಗೆ ಉತ್ತಮ ಮಾರ್ಗದರ್ಶನ ದೊರೆಯುತ್ತಿದೆ. ಈ ಸಮಾರಂಭದಲ್ಲಿ ಈಗ ನಮ್ಮ ಹಿರಿಯರಾದಂಥ ಡಾಕ್ಟರ್ ಪ್ರಭಾಕರ್ ಭಟ್ರು ಈಗಾಗಲೇ ಕೊನಾಜೆಗೆ ತಲುಪಿದ್ದಾರೆ. ಇನ್ನು ಕೆಲವೇ 5-10 ನಿಮಿಷಗಳಲ್ಲಿ ಇಲ್ಲಿಗೆ ಮುಟ್ತಾರೆ. ಬೇರೆ ಕಾರ್ಯಕ್ರಮದ ಒತ್ತಡ ಇರುವುದರಿಂದ ಅವರು 2:45ಕ್ಕೆ ಬರಬೇಕಿತ್ತು. ಬೇರೆ ಬೇರೆ ಕಾರಣದಿಂದ ಅವರಿಗೆ ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಬರಲಿಕ್ಕೆ ತೊಂದರೆ ಆಯಿತು ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತೇನೆ. ಈಗ ಈ ಕಾರ್ಯಕ್ರಮ ಮುಂದುವರಿದ ಭಾಗವಾಗಿ ನಮ್ಮ ಯೋಗಾಚಾರ್ಯರು ಮತ್ತು ಇಂದಿನ ಈ 8 ದಿನದ ಈ ಯೋಗ ಅಭ್ಯಾಸದ ಮುಖ್ಯಸ್ಥರಾಗಿರುವಂಥ ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಲ್ಲೂರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸುತ್ತಿದ್ದೇನೆ, ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಮತ್ತೋರ್ವರು ನಮ್ಮ ಮಂಗಳೂರು ಜಿಲ್ಲೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಕಾರ್ಯವಾಹರಾದಂಥ ನಾಗೇಶ್ ಕುಂಪಲ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಮತ್ತೆ ಅನೇಕ ನಮ್ಮ ಸಂಘದ ಹಿರಿಯರಿದ್ದಾರೆ. ಅಶೋಕ್ ಕೊನಾಜೆ ಮಂಗಳೂರು ವಿಭಾಗದ ಜಿಲ್ಲಾ ಉದ್ಯೋಗಿ ಕಾರ್ಯಪ್ರಮುಖರು, ವಿಶ್ವ ಹಿಂದೂ ಪರಿಷತ್ತಿನ ಉಳ್ಳಾಲ ಪ್ರಕರಣದ ಅಧ್ಯಕ್ಷರಾದಂಥ ನಾರಾಯಣ್ ಕುಂಪಲ ಹಾಗೂ ಮಾಜಿ ಕಾರ್ಪೊರೇಟರ್ಗಳಾದಂಥ ಶ್ರೀಮತಿ ರಾಜೇಶ್ವರಿ ಅವರಿದ್ದಾರೆ, ರಾಮೇಶ್ವರಿ ಶೆಟ್ಟಿ ಇದ್ದಾರೆ. ಹಾಗೆ ನಮ್ಮ ಸಂಘ ಪರಿವಾರದ ಅನೇಕರು, ಕೃಷ್ಣ ಶೆಟ್ಟಿ ತಾಮಾರು, ತುಂಬ ನಮ್ಮ ಹಿರಿಯರು ಮತ್ತು ನಮ್ಮ ಬಾಬು ಶೆಟ್ಟಿ ಕುತ್ತಾರು ಇವರನ್ನೆಲ್ಲ, ಹಾಗೂ ಶಿಶು ಮಂದಿರದ ಅಧ್ಯಕ್ಷರಾದಂಥ ಶಿವರಾಮ್ ಶೆಟ್ಟರು ಕೂಡ, ಹಾಗೆ ಶಾರದಾ ವಿದ್ಯಾನಿಕೇತನದ ಅಫೀಸ್ ಸೂಪರಿಂಟೆಂಡೆಂಟ್ ಪ್ರಫುಲ್ ಕುಮಾರ್ ಕೂಡ ಇದ್ದಾರೆ. ಅವರೆಲ್ಲ ಉಪಸ್ಥಿತಿಯನ್ನು ಗೌರವಿಸುತ್ತಾ ಈ ಸಮಾವೇಶ ಎಂದರೆ ದಂಪತಿಗಳ ಸಮಾವೇಶ ಎಂದರೆ ಕಳೆದ 31 ವರ್ಷಗಳ ಮುಂದೆ ಇಲ್ಲೊಂದು ದೀಪ ಹಚ್ಚಲಾಯಿತು. ನಮ್ಮ ಹಿರಿಯರೊಂದು ಮಾತು ಹೇಳಿದ್ದಾರೆ, ಇಲ್ಲೊಂದು ಹಣತೆ ನಾವು ಹಚ್ಚಿದ್ದೇವೆ, ಅದನ್ನು ಮುಂದುವರಿಸಿ ತೈಲವನ್ನು ಎರೆದು ಆ ದೀಪ ಆರದಂತೆ ಅದನ್ನು ಮುಂದುವರಿಸುವುದು ಸಮಾಜದ ನಮ್ಮೆಲ್ಲರ ಕರ್ತವ್ಯ ಅಂತ. ಹಾಗೆ 31 ವರ್ಷಗಳಿಂದ ಈ ದೀಪಕ್ಕೆ ತಮ್ಮ ತೈಲವನ್ನು ಬೇರೆ ಬೇರೆ ರೀತಿಯಿಂದ ತನುಮನ ಧನದ ರೂಪವಾಗಿ ಆ ತೈಲವನ್ನು ಎರೆದು ಈ ದೀಪವನ್ನು ಆರದ ಹಾಗೆ ಬೆಳಗುವ ಹಾಗೆ ಸಹಕಾರ ಕೊಟ್ಟಂಥ ದಂಪತಿ ಬಂಧುಗಳು ನಿಮಗೆಲ್ಲ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಯಾಕೆಂದರೆ ಒಂದಲ್ಲ ಒಂದು ವಿಧದಿಂದ ಈ ಸಂಸ್ಥೆಗೆ ತಾವೆಲ್ಲರೂ ನೆರವು ನೀಡಿದವರು. ಆದರೆ ಇನ್ನೂ ಕೆಲವರು ಯಾವುದೇ ನಾವು ಸಂಪರ್ಕ ಆಗದ ಮೂಲಕ ನಿಮಗೆ ಇಲ್ಲಿಗೆ ನೆರವು ನೀಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಮುಂದಕ್ಕಾದರೂ ಈ ದೀಪಕ್ಕೆ ತಮ್ಮ ತೈಲವನ್ನು ಎರೆದು ಈ ದೀಪವನ್ನು ಒಂದು ದೀಪದಿಂದ ಸಾವಿರಾರು ದೀಪ ಬೆಳಗಿ ಇಡೀ ಭಾರತ ದೇಶದಲ್ಲಿ ಧರ್ಮದ ಜಾಗೃತಿಯಾಗಿ ರಾಷ್ಟ್ರ ಪ್ರೇಮ ಉಂಟಾಗಿ ಎಲ್ಲರೂ ರಾಷ್ಟ್ರಕ್ಕಾಗಿ ಬದುಕುವಂಥ ಸ್ಥಿತಿ ನಿರ್ಮಾಣವಾಗಲಿ ನಮ್ಮೆಲ್ಲರ ಮೂಲಕ ಎಂದು ಆಶಿಸುತ್ತಾ ಈ ಸ್ವಾಗತ ಪರಿಚಯವನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಇವರಿಗೆ ವಂದನೆಗಳು. ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಳ್ಳೂರು ಇವರಿಂದ 1 ವಾರದ ಈ ಒಂದು ಕಾರ್ಯಕ್ರಮದ ಸಂಕ್ಷಿಪ್ತವಾದಂಥ ಒಂದು ಪ್ರಾಸ್ತಾವಿಕವನ್ನು ಮಾಡಬೇಕು ಅಂತ ಪುಂಡರೀಕಾಕ್ಷ ಬೆಳ್ಳೂರು ಇವರ ಹತ್ರ. ಎಲ್ಲ ಹಿರಿಯ ಕಿರಿಯ ದಂಪತಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಧನ್ಯವಾದ ಎರಡನ್ನೂ ಸಮರ್ಪಣೆ ಮಾಡುತ್ತಾ, ಈ ವೇದಿಕೆಯಲ್ಲಿ ಶ್ರೀಯುತ
ಪ್ರಭಾಕರ ಭಟ್ರು ಈ ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಿತ್ತು. ಆದರೆ ಒಂದು ರೀತಿಯಲ್ಲಿ ನನಗೊಂದು ಸೌಭಾಗ್ಯ ಇದು, ಯಾಕಂದರೆ ನನಗೆ ಮದುವೆ ಆಗಲ್ಲ. ಹಾಗಾಗಿ ದಂಪತಿಗಳೇ ಮುಂದೆ ಕೂತಿದ್ದೀರಾ, ನಿಮ್ಮ ಮುಂದೆ ಕೂತುಕೊಳ್ಳುವ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಎಂಬುದೊಂದು ಆನಂದದ ಸಂಗತಿ. ಈ ಮಧ್ಯೆ ಒಂದಿಷ್ಟು ವಿಚಾರವನ್ನು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಕಳೆದ ವರ್ಷ ಇದೇ ಈ ಪುಣ್ಯ ಭೂಮಿ ಅಂತ ಯಾಕೆ ಹೇಳ್ತಾ ಇದ್ದೇನೆಂದರೆ, ಇಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗಿದೆ. ನಮಗೆಲ್ಲ ಗೊತ್ತಿರುವಂತೆ ಎಲ್ಲಿ ಪಟ್ಟಾಭಿಷೇಕ ಆದ್ದೇಳಿ? ಶ್ರೀರಾಮನಿಗೆ ಎಲ್ಲಿ ಪಟ್ಟಾಭಿಷೇಕ ಆದ್ದು? ಅಯೋಧ್ಯೆಯಲ್ಲಿ. ಆದರೆ ಈ ಪುಣ್ಯ ಭೂಮಿಯಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗಿದೆ. ಇದೇ ಪುಣ್ಯ ಭೂಮಿಯಲ್ಲಿ ಸೀತೆಗೆ ಮದುವೆಯಾಗಿದೆ. ಇಲ್ಲೇ ಕೂತಿದ್ದಾರೆ ಮುಂದೆ ದಂಪತಿಗಳು, ಸೀತೆಗೆ ರಾಮನಿಗೆ ಮದುವೆ ಮಾಡಿಕೊಟ್ಟ ದಂಪತಿಗಳಿದ್ದಾರೆ ಮುಂದೆ ಕೂತ್ಕೊಂಡು. ರಾಮನ ತಂದೆಯಾಗಿ ದಶರಥನಾಗಿ, ಕೌಸಲ್ಯೆಯಾಗಿ ಆ ಅದ್ದೂರಿಯ ಮೆರವಣಿಗೆಯಲ್ಲಿದ್ದಂತಹ ದಂಪತಿಗಳು ಮುಂದೆ ಕೂತಿದ್ದಾರೆ. ಅದು ಒಂದು ಸೌಭಾಗ್ಯ ನನಗೆ ನೋಡಲಿಕ್ಕೆ. ಇಂತಹ ಒಂದು ಪವಿತ್ರವಾದ ಭೂಮಿಯಲ್ಲಿ ಸ್ವಾಮೀಜಿಗಳು ಮಾತನಾಡ್ತಾ ಹೇಳಿದರು, ಇಲ್ಲಿ ಪಟ್ಟಾಭಿಷೇಕ ಆಗಿದೆ, ಆದಷ್ಟು ಬೇಗ ಅಯೋಧ್ಯೆಯ ರಾಮ ಮಂದಿರದ ಕೆಲಸ ಆರಂಭ ಆಗಬೇಕು ಅಂತ. ಇನ್ನು ಅವರು ಹೇಳಿದ ಸಮಯದ ಆ ಪ್ರಭಾವವೋ ಅಥವಾ ಕೋರ್ಟಿನ ತೀರ್ಪು ಆಗಲೇ ಬರಬೇಕಿತ್ತೋ ಏನು ಅಂತ ಗೊತ್ತಿಲ್ಲ. ಅದಾಗೆ ಸ್ವಲ್ಪ ದಿವಸದ ಒಳಗಡೆ ತೀರ್ಪು ಬಂತು, ಅಯೋಧ್ಯೆಯಲ್ಲಿ ಶಿಲಾನ್ಯಾಸ ಆಯಿತು. ಈಗ ಕಟ್ಟಡದ ಕೆಲಸ ಶುರುವಾಗಿದೆ, ಅಯೋಧ್ಯೆಯ ಮಂದಿರದ ಕೆಲಸ ಶುರುವಾಗಿದೆ. ಇದು ಕಾಕತಾಳೀಯವೋ ಏನು ನಮಗೆ ಗೊತ್ತಿಲ್ಲ. ಹಾಗಾಗಿ ಆ ದೃಷ್ಟಿಯಿಂದಲೂ ಈ ಭೂಮಿಯಿಂದ ಹೇಳಿರುವಂತಹ ಮಾತು, ಈ ಸ್ಥಳದಿಂದ ಹೇಳಿರುವಂತಹ ಮಾತನ್ನ ಪ್ರಭು ಶ್ರೀರಾಮಚಂದ್ರ ಸತ್ಯ ಮಾಡಿದ್ದಾನೆ ಎಂಬುದು ಸತ್ಯ. ಹಾಗಾಗಿ ಆ ಜಾಗದಲ್ಲಿ ಕೂತುಕೊಂಡು ನಿಮ್ಮ ಜೊತೆಯಲ್ಲಿರುವಂಥ ಒಂದು ಸೌಭಾಗ್ಯ ಇದೆಯಲ್ಲ, ಅದು ಇನ್ನೂ ಆನಂದವನ್ನು ಕೊಟ್ಟಿದೆ. ಕಳೆದ ವರ್ಷ ಇಲ್ಲಿ 8 ದಿವಸ ಇರುವಂಥ ಒಂದು ಭಾಗ್ಯ, ಆ 8 ದಿವಸವನ್ನು ಈಗ ನೆನಪು ಮಾಡಿಕೊಂಡ್ರೆ, ಓ ಹೀಗೂ ಇತ್ತಲ್ಲ, ಹೀಗೂ ಆಗಿದೆಯಲ್ಲ ಅಂತ ಅನ್ನಿಸ್ತದೆ ನನಗೆ. ಅಂದರೆ ಅಷ್ಟು ಸುಂದರವಾದಂತಹ ಕಾರ್ಯಕ್ರಮಗಳು. ಈ ವರ್ಷ ಈ ಕಾರ್ಯಕ್ರಮದ ಆರಂಭದಲ್ಲಿ ಎಲ್ಲ ಮೀಟಿಂಗಿಗೆ ನಾನು ಸಭೆಗೆ ಬರ್ತಾ ಇದ್ದೇನೆ. ಮಧ್ಯಾಹ್ನಕ್ಕೆ ಕಾರ್ಯಕ್ರಮ ಮುಗಿದು ಮಧ್ಯಾಹ್ನ ಹೋಗುವುದು ಅಂತ. ಮಧ್ಯಾಹ್ನ ಪೋಪನು ಪೂರ ಇಲ್ಲೆಡೆ ಪೋಪನು ಮತ್ತೆ ಒಂದು 25 ಜನ ಅವರು ಒಂದಾಸರು ಹೇಳ್ತಿದ್ರು, ಒಂದು 5 ಜನ ಸೇರ್ಬಿಡು ಮಾಸ್ಕ್ ಹೊರಬಾಡದು, ದೂರ ಕೊಳ್ಳಾಡದು, ಮಧ್ಯಾಹ್ನ ಪೋಪನು ಅಂತ. ಆಗ ಒಬ್ಬರಿಗೆ ಅನ್ನಿಸಿತು, ಮಧ್ಯಾಹ್ನ ಆಗುವಾಗ ಶಿಶು ಮಂದಿರದಿಂದ ಹಾಗೆ ಹೋಗುದಾ, ಊಟ ಕೊಡಬೇಡ್ವಾ? ಯಾರಿಗೋ ಒಬ್ಬನಿಗೆ ಅನ್ನಿಸಿತು ಊಟ ಕೊಡಬೇಕು ಅಂತ. ಅದು ಇಲ್ಲಿ ಚರ್ಚೆ ಆಯಿತು. ಚರ್ಚೆ ಆಗಿ ಯಾರು ಅಡಿಗೆ ಮಾಡುದು? ನಮ್ಮ ತಾಯಂದಿರಿಗೆಲ್ಲ ಅವರಿಗೆ ಅಡ್ಡ ಸಲಾಮ ಹಾಕಿ, ನೀವು 1 ದಿವಸ ಬನ್ನಿ, 2 ದಿವಸ ಬನ್ನಿ ಅಂತ ಹೇಳಿದರೆ ಅವರು ಪಾಪ ರಜಾ ಹಾಕಲಿಕ್ಕೆ ಕಷ್ಟ ಅಂತೆಲ್ಲ ಹೇಳಿ ಅವರು ಯಾರು ಅಪ್ಪಲ್ಲ ಕನಗೆ ಅಂತೂ ಒಂದು 4-5 ಜನಕ್ಕೆ ಒಪ್ಪಿಸಿತು. ನಿನ್ನೆ ಬೆಳಗ್ಗೆ ಇಡ್ಲಿ, ನಿನ್ನೆ ಕಾರ್ಯಕ್ರಮ ಶುರುವಲ್ಲ, ನಿನ್ನೆ ಬೆಳಗ್ಗೆ ಇಡ್ಲಿ ಸಾಂಬಾರು ಬಂದಿದೆ. ಇವತ್ತು ಎಂಥದ್ದು ಇದು ಎಂಥ ರಸವತ್ತಾಗಿರುವಂತಹ ಸಡುರಸ ಭೋಜನ ಅಂತ ಹೇಳ್ತೇವಲ್ಲ, ಆ ಥರದ ಭೋಜನ ಇವತ್ತು. ಅಂದರೆ ರಾಮ ಇಲ್ಲಿ ಕೂತಿದ್ದಾನೆ ಎಂಬುದು ಪ್ರತ್ಯಕ್ಷ ನಮ್ಮ ಅನುಭವಕ್ಕೆ ಬಂದಿದೆ. ಈಗ ನಾರಾಯಣರು ಬೆಳಿಗ್ಗೆ ತಲೆ ತೂರಿಸಿಕೊಂಡು ನನ್ನ ಹತ್ರ ಬರ್ತಿದ್ರು, ಜನ ಇಜ್ಜೇರಿ ಜನ ಬರ್ಪುಜೇರಿ ಜಯಲತೋಜ್ಜೆ ಕಾರ್ಯಕ್ರಮ ಸಮಯ ಅಂಡಿ ಜನ ಬರ್ಪುಜೇರಿ ಅಂತ. ಯಾಕಂದ್ರೆ ಇವತ್ತು ಬೆಳಗ್ಗೆ ಯಾರ್ಯಾರು ಕಾರ್ಯಕ್ರಮ ತಗೊಳ್ಬೇಕಿತ್ತು ಅವರೆಲ್ಲ ಬಂದು ಬಿಟ್ಟಿದ್ದಾರೆ. ಅಲ್ಲಿ ಬೆಳಗ್ಗೆ ಒಳಗಡೆ ಒಂದು ಕೂತಿದ್ದಾರೆ, ಇಲ್ಲಿ ಮುಂದೆ ಕೂತ್ಕೊಳ್ಳುವ ಯಾರು ಬರಲಿಲ್ಲ. ಕೂಡಲೇ ನಾರಾಯಣರಿಗೆ ಮಂಡಿಸಿ, ನಾನು ಬೈಯಡ್ ದಾನೆ ಹಾಪುಂಡದಾನ, ಪ್ರಭಾಕರ ಭಟ್ರು ಬನ್ನಾಗ ದಾನೆ ಹಾಪುಂಡದಾನ ಅಂತ. ಇನ್ನು ಪ್ರಭಾಕರ ಭಟ್ರು ಬರಲೇ ಇಲ್ಲ ಪಾಪ, ಇಷ್ಟು ಜನ ಬಂದು ಕೂತಿದ್ದೀವಲ್ಲ. ಸುರೇಶ್ ಅಂತ ನಮ್ಮ ಕಾರ್ಯಕರ್ತರು ಅವರು ಹೇಳ್ತಿದ್ರು, ಕಿನ್ಯ ಏರಿಗಳು ಗೊತ್ತಿಜ್ಜಂಡಿ ಶಿಶು ಮಂದಿರ ಬಂದು ಕೇಸವನ್ನೆಲ್ಲ ನನ್ನಿಲ್ಲ ನಾರಾಯಣನ್ನೆಲ್ಲ 2 ಜನ ಅದು ಬಿಟ್ಟರೆ ಇಲ್ಲ ಅಂತ. ಮತ್ತೆ ಒಂದಿಷ್ಟು ನಮ್ಮ ತಾಯಿಯಂದಿರು ಅವರಿವರೆಲ್ಲ ಸಿಗ್ತಾ ಇದ್ರು. ಮೊನ್ನೆಯವರು ಹೇಳ್ತಾರೆ, ಇತ್ತ ಶಿಶು ಮಂದಿರ ಅಲ್ಲ ಅಂತ. ಇದೀಗ ಶಿಶು ಮಂದಿರ ಅಂದರೆ ನಮ್ಮದು ಪೂರ್ಣ ಆಗಿದೆ. ಇಡೀ ನಮ್ಮ ತಲುಪಾಡಿ ಈಗ ಶಿಶು ಮಂದಿರಕ್ಕೆ ಎದ್ದು ನಿಂತಿದೆ. ಇವತ್ತೊಬ್ಬರು ಬೆಳಗ್ಗೆ ಹೇಳ್ತಾ ಹೇಳಿದರು, ಇದು ಸಂಘದ ದೊಡ್ಡ ಕಟ್ಟಡ ಆಗಬೇಕು, ಇದು ಸಂಘದ ಕಾರ್ಯಾಲಯ ಆಗಬೇಕು ಅಂತ ಹೇಳಿದ್ರು. ಕೇಶವ ಶಿಶು ಮಂದಿರ ಅಂತ ಕಟ್ಟಿದ್ದಾರೆ, ಸಂಘದ ಕಾರ್ಯಾಲಯ ನೋಡಿ ಅವರ ಕಲ್ಪನೆಗಳು ಅವರು. ಈ ರೀತಿ ಬಂದವರೆಲ್ಲ ಇದನ್ನು ಮೆಚ್ಚಿಕೊಳ್ತಾ ಇದ್ದಾರೆ.
ಸುತ್ತಮುತ್ತಲಿನ ಜಾಗ ನಮ್ಮದಲ್ಲ ಅಂತ ಹೇಳಿದ್ರೆ ಈಗ ಅಡ್ವಾನ್ಸ್ ಕೊಟ್ಟಾಗಿದೆ, ಒಂದಿಷ್ಟು ಲಕ್ಷ ಬಂದಿದೆ ಅಂತ ಅವರು ಒಮ್ಮೊಮ್ಮೆ ಹೇಳುವಾಗಲೂ ನನಗೆ ಅದ್ಭುತ ಆಗ್ತದೆ, ಪತ್ತನವರೇ ಅಂತ ಲಕ್ಷ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಆಗ ನಾರಾಯಣರು ಹೇಳಿದಾಗೆ ದೀಪ ಉರಿಸಿದ್ದಾರೆ, ಅದು ನಂದದಂತೆ ನೋಡಬೇಕಾದ್ದು ನಮ್ಮ ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ದಾರೆ ಅವರು. ಜವಾಬ್ದಾರಿ ಯಾರ್ದು? ನನ್ನದು ಅಲ್ಲ. ನಾನು ಮದುವೆ ಆಗದವನು ಒಂದು ರೀತಿಯ ಸನ್ಯಾಸಿ ಅಂತ ಲೆಕ್ಕ. ಆದರೆ ನಾನು ಸನ್ಯಾಸಿ ಅಲ್ಲ. ನನ್ನನ್ನು ನೀವು ವೈರಾಗಿ ಅಂತ ಕೇಳಿದ್ರು ಬೈರಾಗಿ ಅಂತ ಕರಿಬಹುದು, ಸಾಧು ಅಂತ ಹೇಳುವುದು, ಸಂತ ಅಂತ ಏನು ಬೇಕಾದ್ರೆ ಕರಿಬೋದು. ಆದರೆ ನಾನು ಸನ್ಯಾಸಿ ಅಲ್ಲ. ಆದರೆ ಜವಾಬ್ದಾರಿ ಯಾರ್ದು? ಉಳಿಸಬೇಕಾದ್ದು ಕೇಳಿದರೆ ಇಲ್ಲಿ ಕೂತ ನಿಮ್ಮೆಲ್ಲರದ್ದು. ಯಾಕಂದ್ರೆ ಹಿಂದೂ ಧರ್ಮದಲ್ಲಿ 4 ಆಶ್ರಮಗಳು ಗೊತ್ತಲ್ಲ ನಮಗೆ, ನೀವೆಲ್ಲ ಹಿರಿಯರಾದ ಕಾರಣ ಹೇಳಬೇಕು ಅಂತಿಲ್ಲ. ಅದರಲ್ಲಿ ಒಂದನೆಯದು ಬ್ರಹ್ಮಚರ್ಯಾಶ್ರಮ ಅಂತ ಹೇಳ್ತಾರೆ. ವಿದ್ಯಾಭ್ಯಾಸದ ಸಂದರ್ಭ. ಅವನಿಗೆ ಕೆಲವರಿಗೆ ಉಪನಯನ ಸಂಸ್ಕಾರ ಮಾಡ್ತಾರೆ, ಕೆಲವರಿಗೆ ಮಾಡಲ್ಲ, ಕೆಲವರಿಗೆ ವಿದ್ಯಾಭ್ಯಾಸ ಶುರು ಮಾಡ್ತಾರೆ ಅವರು. ಅದು ಬ್ರಹ್ಮಚರ್ಯದ ಸಮಯ. ಆಗದ ಮುದ ಕೂಡಲೇ ಸನ್ಯಾಸ ಶುರು ಆಗುತ್ತೆ. ಸನ್ಯಾಸ ದೀಕ್ಷೆಗೆ ಹೋಗ್ತಾ ಇದ್ದಾಗನೇ ಮಾವ ಎಲ್ಲ ಕರೆದು ಈಗ ಮದುವೆ ಮಾಡಿಸುವ ಅಂತೆಲ್ಲ ವ್ಯವಸ್ಥೆಗಳೆಲ್ಲ ಇದೆ. ಕೆಲವರು ಅದೆಲ್ಲ ಸನ್ಯಾಸದಲ್ಲಿ ಮುಂದುವರಿತಾರೆ, ಅಲ್ಲದಿದ್ದವನನ್ನು ಗೃಹಸ್ಥನಾಗಿ ಮಾಡ್ತಾರೆ. ಹಾಗಾಗಿ ಅಲ್ಲಿ ಒಂದು ಸನ್ಯಾಸ, ಗೃಹಸ್ಥಾಶ್ರಮ, ಕೊನೆಯಲ್ಲಿ ವಾನಪ್ರಸ್ಥಾಶ್ರಮ. ವಾನಪ್ರಸ್ಥ ಅಂದ್ರೆ ಎಂಥದ್ದು? ಮದುವೆಯಾಗಿ ಮಕ್ಕಳೆಲ್ಲಾಗಿ ಸಂಸಾರ ಎಲ್ಲಾಗಿ ಸಾಕು ಮಾರ, ಏನು ಈ ಜಂಜಾಟ ಬೇಡ, ಇನ್ನು ಮೋಕ್ಷದ ಬಗ್ಗೆ ಚಿಂತನೆ ಮಾಡಬೇಕು, ಪಾರಮಾರ್ಥಿಕ ಚಿಂತನೆ ಮಾಡಬೇಕು ಅಂತ ಯೋಚನೆ ಮಾಡುವವನಿಗಿರ್ತು ವಾನಪ್ರಸ್ಥಾಶ್ರಮ. ಅದರ ಮೊದಲು ನಾನು ಹಾಗೆ ಹೇಳಿದಲ್ಲ, ಗೃಹಸ್ಥ ಅಂತ. ಹಾಗೆ ಇಲ್ಲಿ ನೀವು ಕೂತವರೆಲ್ಲ ಗೃಹಸ್ಥರು. ಗೃಹಸ್ಥ ಅಂದ್ರೇನು? ಅವನಿಗೊಂದು ಮನೆ, ಆಮೇಲೆ ಒಂದು ಮಡದಿ, ಆಮೇಲೆ ಒಂದು ದನ, ಒಂದು ನಾಯಿ, ಒಂದು ಬೆಕ್ಕು, ಹೀಗೆ ಅವನ ಪರಿವಾರ ಬೆಳೀತಾ ಹೋಗುತ್ತೆ. ಇದೇ ಈ ವರ್ಷದ ನಮ್ಮ ಗ್ರಾಮ ವಿಕಾಸದ ಕಲ್ಪನೆ, ಬೇರೆ ಏನಿಲ್ಲ. ಗ್ರಾಮ ವಿಕಾಸದಲ್ಲಿ ಬೋರ್ಡ್ ಹಾಕಿದ್ದಾರಲ್ಲ, ಅದರ ಪ್ರಶಿಕ್ಷಣ ವರ್ಗ ಅಂದ್ರೆ ಏನು? ಗೃಹಸ್ಥನಾಗಿದ್ದುಕೊಂಡು ಈ ಗ್ರಾಮದ ಸರ್ವ ಉನ್ನತಿಯನ್ನು ಮಾಡಬೇಕು. ಅದಕ್ಕೋಸ್ಕರ ಇರತಕ್ಕಂತಹ ಒಂದು ಮುಖ್ಯವಾದಂತಹ ಕೇಂದ್ರ ಬಿಂದು ಯಾವುದದು? ಮನೆ. ನಾನು ಪ್ರತಿ ದಿವಸ ಒಂದು ಒಗಟು ಹಾಕ್ತೇನೆ, ಪ್ರತಿ ದಿವಸ ಒಂದು ಒಗಟು. ಅದಕ್ಕೆ ಯಾರ್ಯಾರು ಉತ್ತರ ಕೊಡ್ತಾರೆ ಅವರಿಗೆ ನಾನು ಎಷ್ಟು ಕೊಡದೆಲ್ಲ ಮಾಡ್ತಿರ್ತೇನೆ. 6 ತಿಂಗಳು 2 ವಾರ ಆಯ್ತು ನಾನು ಒಗಟು ಹಾಕುದು. ಇತ್ತೀಚೆಗೆ ಅಲ್ಲಿ ಕೂತಿದ್ದಾನೆ ಪುಣ್ಯಾತ್ಮ ಶಿವ ಅಂತ. ಅವನು ನಮಗೆ ಇದೆಲ್ಲ ನಮ್ಮ ಚಿತ್ರವನ್ನೆಲ್ಲ ಬೇರೆ ಬೇರೆ ಕಡೆ ತೋರಿಸುವವನು, ಗೊತ್ತಾಯ್ತಾ? ವಿಡಿಯೋಗ್ರಾಫರ್ ಅವನು ಒಂದು ದಿವಸ ನನಗೆ ಇದೆಲ್ಲ ಬರೆದ ನಂತರ ಕೆಳಗೆ ಬರೆದಿದ್ದಾನೆ, ಸರ್ ನೀವು ಎಂಥದೆಲ್ಲ ಬರೆಯುವುದಕ್ಕಿಂತ ನೀವು ಪುರಾಣದ್ದೇ ಬರೆದಿರಿ ಒಳ್ಳೆದಲ್ಲ ಸರ್ ಒಗಟು, ಆಗ ನನಗೆ ಅದರ ನಾಲೆಜ್ ಜಾಸ್ತಿ ಆಗ್ತದಲ್ಲ ಅಂತ ಬರ್ತಿದ್ದ ಅವನು. ಸರಿ ಅಂತ ಅನಿಸಿತು ನನಗೆ. ಆಮೇಲೆ ಈಗ ಪುರಾಣ ಶುರು ಮಾಡಿ 15 ದಿವಸ ಆಯ್ತು ಪುರಾಣ ಶುರು ಮಾಡಿ. ಮೊನ್ನೆ ದಿವಸ ನಾನು ಹಾಕಿರುವುದು, ಒಂದು ಮನೆಯಲ್ಲಿ ಸಿಂಹ, ದನ ಅಂದ್ರೆ ಎತ್ತು, ಇಲಿ, ಹಾವು, ಆಮೇಲೆ ನವಿಲು, ಇದೆಲ್ಲ ಒಂದೇ ಮನೆಯಲ್ಲಿ ವಾಸ. ಆದರೆ ಗಲಾಟೆ ಇಲ್ಲ, ಪೆಟ್ಟುಗುಟ್ಟಿಲ್ಲ, ಯಾರ ಮೇಲೆ ಆಕ್ರಮಣವೂ ಇಲ್ಲ. ಇದು ಎಲ್ಲಿ ಎಂಬುದು ಒಂದು ಒಗ್ಗಟ್ಟು. ಅದು ಹಾಕಿ 2 ನಿಮಿಷ ಆಗಲಿಲ್ಲ, 4-5 ಜನ ಉತ್ತರಿಸಿದ್ದಾರೆ. ಏನು ಉತ್ತರಿಸಿರ್ಬಹುದು ಹೇಳಿ ನೋಡ, ನೀವೇ ಹೇಳಿ. ಕೈಲಾಸ ಅಂತ ಗೊತ್ತಾಗಿತ್ತು ಅಂತ ಹೇಳಿದ್ರೆ ಕೈ ಮೇಲೆ ಮಾಡಿ ನನಗೆ. ಕೈಲಾಸ ಅಂತ ನನಗೆ ಗೊತ್ತಿತ್ತು, ಅದು ನೀವಿಗೆ ಹೇಳಿದಾಗಲೇ ಕೈಲಾಸ ಅಂತ ಗೊತ್ತಾಯ್ತು ಅಂತ. ತುಂಬ ಕೈಗಳು ಕಡಿಮೆ ಹೋಗಿದೆ. ಇದೇ ಕುಟುಂಬದ ರಹಸ್ಯ ಆಯ್ತಾ, ಇನ್ನೇನು ಜಾಸ್ತಿ ಹೇಳಬೇಕು ಅಂದಿಲ್ಲ. ಇದೇ ಕುಟುಂಬದ ರಹಸ್ಯ. ಕುಟುಂಬ ಅಂದ್ರೆ ಏನು? ಮನೆಯಲ್ಲಿ ಯಜಮಾನರು, ಈಶ್ವರ ಇದ್ದ ಹಾಗೆ ಅಲ್ವಾ? ಯಜಮಾನರು, ಆಮೇಲೆ ಪಾರ್ವತಿ. ಆ ಪಾರ್ವತಿ ದೇವಿ ಯಾವಾಗಲೂ ನೋಡ್ತಾ ಇರುವುದು ಯಾರನ್ನು ಕೇಳಿದರೆ ಗಂಗೆಯನ್ನು. ಯಾಕೆ ಗಂಗೆಯನ್ನು ನೋಡ್ತಾ ಇದ್ದಾರೆ ಅಂದರೆ ಸವತಿ ಮಾತ್ಸರ್ಯ ಅವರನ್ನೇ ನೋಡ್ತಾ ಇರುವುದು. ಹಾಗೆ ಪಾರ್ವತಿ ಯಾವಾಗಲೂ ಗಂಗೆಯನ್ನೇ ನೋಡ್ತಾ ಇರುವುದು, ಯಾಕಂದ್ರೆ ಅವಳು ತಲೆಯಲ್ಲಿ ಕೂತು ಬಿಟ್ಟಿದ್ದಲ್ಲ ಅಂತ. ಅವಳು ನನ್ನನ್ನು ಹಾಗೆ ನೋಡುದು ಯಾಕೆಂತ ಅವಳು ಪಾರ್ವತಿಯನ್ನು ಹೀಗೆ ನೋಡುದು ಅಷ್ಟೇ, ಬೇರೇನಿಲ್ಲ ಸಮಸ್ಯೆ. ಅವಳು ಹಾಗೆ ನೋಡುದು ಯಾಕೆಂತ ಹೀಗೆ ನೋಡುದು. ಇನ್ನು ಈಶ್ವರನ ಕುತ್ತಿಗೆಯಲ್ಲಿ ಹಾವು. ಆ ಹಾವು ಯಾವಾಗಲೂ ನೋಡ್ತಾ ಇರುವುದು ಯಾವುದನ್ನು ಕೇಳಿದರೆ ಗಣಪತಿಯನ್ನು. ಗಣಪತಿಯನ್ನು ನೋಡುದು ಯಾಕೆ? ಅವ ಯಾವಾಗ ಎದ್ದು ಹೋಗ್ತಾನೆ ಅಂತ. ಯಾಕೆ ಗೊತ್ತಾಯ್ತಾ? ಅಲ್ಲಿ ಇಲಿ ಉಂಟು, ಹಸಿವಾದರೆ ತಿನ್ನಬಹುದಲ್ಲ ಅಂತ. ಹಾಗೆ ಗಣಪತಿ ಹೋದರೆ ಇಲಿ ಹಿಡಿಬಹುದು ಅಂತ ಹಾವು ನೋಡ್ತಾ ಇರೋದು.
ಹಾವು ಯಾವಾಗ ಕೆಳಗೆ ಬರ್ತದೆ ಅಂತ ಕಾಯ್ತಾ ಇರುವುದು ನವಿಲು. ಈ ರೀತಿಯ ಒಂದು ಕುಟುಂಬ ಜೀವನ ಅದು ಶಂಕರನದ್ದು ಮನೆಯಲ್ಲಿ. ಆದರೆ ಶಂಕರ ಹೇಗಿದ್ದಾನೆ? ಅವನಿಗೆ ಶಿವ ಅಂತ ಕರೆದಿದ್ದ, ಸದಾಶಿವ ಅಂತ ಕರೆದರು. ಅವನಿಗೆ ಯಾವುದಾದ್ರೂ ಟೆನ್ಷನ್ ಉಂಟಾ? ಬಿ ಪಿ ಮಾತ್ರ ಬೇಕಾ? ಶುಗರ್ ಉಂಟಾ? ಏನೂ ಇಲ್ಲ. ನೀವೇನೇನು ನೈವೇದ್ಯ ಕೊಡ್ತೀರಿ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಅವನಿಗೆ ಯಾವ ಟೆನ್ಷನ್ ಇಲ್ಲ. ಇಷ್ಟೊಂದು ಆನಂದದ ಬದುಕನ್ನು ಬದುಕಿ, ಇದು ಈಶ್ವರ ಕೊಡುವಂಥ ಸಂದೇಶ. ಇದು ಕೈಲಾಸದಲ್ಲಿ ಕೂತ್ಕೊಂಡು ಈ ರೀತಿ ನಮ್ಮ ಮನೆ ಆಗಬಹುದಾ? ಇದು ನಮ್ಮ ಕಲ್ಪನೆ. ಇದು ಅದಕ್ಕೋಸ್ಕರ ಗ್ರಾಮ ವಿಕಾಸದ ಮುಖಾಂತರವಾಗಿ ದಂಪತಿಗಳು ಮನೆಗೆ ಯಾವ ಕೊಡುಗೆಯನ್ನು ಕೊಡಬೇಕು, ಆ ಮನೆಯಲ್ಲಿ ಇದ್ದುಕೊಂಡು ಗ್ರಾಮಕ್ಕೆ ಯಾವ ಕೊಡುಗೆಯನ್ನು ಕೊಡಬೇಕು, ಅದಕ್ಕಿಂತ ವಿಸ್ತಾರವಾಗಿ ಸಮಾಜಕ್ಕೆ ಯಾವ ಕೊಡುಗೆ ಕೊಡಬೇಕು, ಮುಂದುವರಿದು ದೇಶಕ್ಕೆ ಯಾವ ಕೊಡುಗೆಯನ್ನು ಕೊಡಬೇಕು, ಇಷ್ಟು ನಾವು ಮಾಡಿದೆವು ಅಂತಾದರೆ ಆಗ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅದೆಲ್ಲವೂ ಉಳಿಯುತ್ತದೆ. ಮಾತ್ರ ಅಲ್ಲ, ನಮ್ಮ ಹಿರಿಯರು ಏನು ತಂದು ನಮ್ಮ ಭುಜದ ಮೇಲೆ ಇಟ್ಟಿದ್ದಾರೋ ಈ ನಮ್ಮ ಸಂಸ್ಕಾರ, ಸಂಸ್ಕೃತಿ ಇದೆಲ್ಲವನ್ನು ಅದನ್ನು ಮುಂದಿನ ಪೀಳಿಗೆಗೆ ನಾವು ಕೊಟ್ಟಂತಾಗತ್ತೆ. ಅದಕ್ಕೆ ಬೇಕಾಗಿ ಈ ಒಂದು 6 ದಿವಸದ ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಇಲ್ಲಿ ರೂಢಿಸಿಕೊಂಡಿದ್ದೇವೆ. ಹಾಗೆ ಇವತ್ತು ಮಧ್ಯಾಹ್ನದ ಮೇಲಿನ ಈ ಅವಧಿಯೊಳಗಡೆ ಎಲ್ಲ ದಂಪತಿಗಳು ಇದ್ದು ಅವರು ಒಂದಿಷ್ಟು ತಮ್ಮ ಮನೆ, ತಮ್ಮ ದೇಶ, ಧರ್ಮ ಇದರ ವಿಚಾರವನ್ನು ತಿಳ್ಕೊಂಡು ಹೋಗಬೇಕು ಅಂತ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದೆ. ಹಾಗೆ ಪ್ರಭಾಕರನ ಸ್ವಲ್ಪ ತಡ ಆಗ್ತದೆ ಅಂತ ಹೇಳಿದರು. ಹಾಗೆ ನಿಮ್ಮನ್ನು ಸುಮ್ಮನೆ ಕೂರಿಸೋದು ಬೇಡ ಅಂತ ಹೇಳೋದಕ್ಕೋಸ್ಕರ ಒಂದೆರಡು ಮಾತನಾಡಿದ್ದೇನೆ. ಎಲ್ರಿಗೂ ಒಂದಿಸ್ತಾ ಈ ವೇದಿಕೆಯನ್ನು ಶ್ರೀಯುತ ಪ್ರಭಾಕರನಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಜೈ ಶ್ರೀರಾಮ್.
ನಮ್ಮ ಕಾರ್ಯಕ್ರಮಕ್ಕೆ ಹಿರಿಯರಾದಂತ ಡಾಕ್ಟರ್ ಪ್ರಭಾಕರ್ ಕಲ್ಲಾಟ್ಕ ಇವರು ಸೇರಿಕೊಂಡಿದ್ದಾರೆ. ವೇದಿಕೆ ಪರಿಪೂರ್ಣವಾಗಿದೆ. ಬಂದಂತ ಹಿರಿಯರನ್ನ ಶಾಲು ಹೊದಿಸಿ ಗೌರವಿಸಬೇಕು ಎಂಬುದಾಗಿ ಶಿಶು ಮಂದಿರದ ಅಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದವರ ಪರಿಚಯ ಈಗಾಗಲೇ ನಮಗೆ ಆಗಿದೆ. ಆದ್ರೆ ಈ ಸಭೆಯನ್ನ ಪ್ರತಿನಿಧಿಸುತ್ತಿರುವಂತ ದಂಪತಿಗಳು ತಮ್ಮ ಕನಿಷ್ಠ ಪರಿಚಯವನ್ನ ನಮಗೋಸ್ಕರ ಅಲ್ಲ, ವೇದಿಕೆಯಲ್ಲಿ ಇದ್ದವರಿಗೆ ಪರಿಚಯಿಸಬೇಕು. ದೇವಿನಗರ ನನ್ನವರು, ವೃತ್ತಿ ಕ್ಯಾಟರಿಂಗ್ ಸರ್ವಿಸ್ ಮತ್ತು ಕ್ಯಾಟರಿಂಗ್ ಎಂಬ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ಹಾಗೆ ಜವಾಬ್ದಾರಿಯ ಒಂದು ಸ್ಥಾನದಲ್ಲಿ ಕೂಡ ಇದ್ದೇನೆ. ಶಿವಳ್ಳಿ ಸ್ಪಂದನ ತಲಪಾಡಿ ವಲಯದ ಅಧ್ಯಕ್ಷನಾಗಿ ಕೂಡ ಕಾರ್ಯದಲ್ಲಿ ತೊಡಗಿದ್ದೇನೆ. ನನ್ನ ಹೆಸರು ಗಾಯತ್ರಿ. ಗುರುಮೂರ್ತಿ ಅಂತ ನಾವು ಆನಂದಾಶ್ರಮ ಹೈಸ್ಕೂಲ್ ಕೋಟೆಕರಲ್ಲಿ ಮುಖ್ಯ ಶಿಕ್ಷಕನಾಗಿ ಈಗ ಸೇವೆ ಸಲ್ಲಿಸ್ತಾ ಇದ್ದೇನೆ. ಗುರುಮೂರ್ತಿಯ 20 ವರ್ಷಗಳಿಂದ ಆನಂದಾಶ್ರಮದಲ್ಲಿ ನಾನು ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಬಂದು ಈಗ 8 ವರ್ಷಗಳಿಂದ ಮುಖ್ಯ ಶಿಕ್ಷಕನಾಗಿ ಅಲ್ಲಿ ಯಾವ ಊರು ನಿಮ್ದು? ಮೂಲ ಚಿತ್ರದುರ್ಗ, ಮಡದಿ ಅಶ್ವಿತ್. ಈಗ ಪ್ರಸ್ತುತ ನಾವು ಗೋಳರ ಮಾರಿಗುಡಿಯನ್ನು ಮನೆ ಮಾಡಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಧುಸೂದನ್ ನಾಯಕ್. ನನ್ನ ಧರ್ಮಪತ್ನಿ ಹೆಸರು ಆಶಾ ಅಂತ. ನಾನು ಕೊಡೆಯಲ್ ಬೈನಲ್ಲಿ ವಾಸ ಮಾಡ್ತಾ ಇದ್ದೇನೆ. ವೃತ್ತಿಯಲ್ಲಿ ನಾನು ಉದ್ಯಮಿಯಾಗಿದ್ದೇನೆ. ಬಂದನಲ್ಲಿ ಒಂದು ಚಿಕ್ಕ ಮಳಿಗೆಯನ್ನು ಹೊಂದಿದ್ದೇನೆ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದೇನೆ ಹಾಗೂ ವಿಶ್ವ ಹಿಂದೂ ಪರಿಷತ್ ಕೊಡೆಯಲ್ ಬೈಲ್ನ ಪ್ರಖಂಡ ಅಧ್ಯಕ್ಷನಾಗಿದ್ದೇನೆ. ಹೇಳಿದ್ರು ಅಶ್ವಿತ್, ಅದು ಗೊತ್ತು. ನನ್ನ ಹೆಸರು ಕೇಶವ ಅಂತ. ನಾನು ನಿವೃತ್ತ ಕೃಷಿ ಅಧಿಕಾರಿ, ಕೃಷಿ ಇಲಾಖೆ ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮನೆ ದೇವಸ್ಥಾನದ ಹತ್ರ ದೇವಸ್ಥಾನದ ಹತ್ರ ಮಂಡ್ಯಕಟ್ಟ ಎಂಬಲ್ಲಿ ನನ್ನ ವಾಸಸ್ಥಳ. ನನ್ನ ಶ್ರೀಮತಿಯ ಹೆಸರು ಸಾಧನ. ಕೇಳ್ತದೆ. ಅದನ್ನು ಹೀಗೆ ಹಿಡ್ಕೊಳ್ಬೇಕು. ಈ ಟಿ ವಿಯಲ್ಲೆಲ್ಲ ನೋಡಿದ್ದೀರಾ, ಕೆಲವರೆಲ್ಲ ಹಾಡೂರು ಇದೆಲ್ಲ ಹಾಗೆ 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 ಇಟ್ಕೊಂಡ್ರೆ ಮಾತ್ರ ಕೇಳೋದು. ಅದು ನನ್ನ ಹೆಸರು ಮಾಧವರಾವ್, ಇಲ್ಲಿ ಪಕ್ಕದಲ್ಲಿ ಮನೆ. ವೃತ್ತಿಯಲ್ಲಿ PWD ಕಾಂಟ್ರಾಕ್ಟರ್ ಆಗಿದ್ದೇನೆ. ನಮ್ಮ ಮಿಸ್ಸಸ್ ಹೆಸರು ಹೇಮಲತಾ. ನನ್ನ ಹೆಸರು ಸುರೇಶ್ ಕುಮಾರ್ ಅಂದ್ಕೊಂಡು ನಾನೊಂದು 28 ವರ್ಷ ಇಂಡಿಯನ್ ಆರ್ಮಿಲಿ ಸರ್ವಿಸ್ ಮಾಡಿ ಈಗ ಪ್ರೆಸೆಂಟ್ ಆಗಿ ಏನಪ್ಪ ಯೂನಿವರ್ಸಿಟಿಯಲ್ಲಿ ನಾನು ಸೆಕ್ಯೂರಿಟಿ ಆಫೀಸರ್ ಆಗಿ ಡ್ಯೂಟಿ ಮಾಡ್ತಾ ಇದ್ದೇನೆ. ನನ್ನ ಮನೆ ಇಲ್ಲಿ ಹತ್ತಿರದಲ್ಲಿ ಕೊಂಡಾಡದಲ್ಲಿ. ನನ್ನ ಶ್ರೀಮತಿ ಹೆಸರು ಶಕುಂತಳ ಅಂತ. ನನ್ನ ಹೆಸರು ಸುಂದರಗಟ್ಟಿ ಅಂತ. ನಾನು ಸಂಘದಲ್ಲಿ ಸ್ವಯಂ ಸೇವಕನಾಗಿದ್ದೇನೆ. ಮತ್ತೆ ಸದ್ಯಕ್ಕೆ ನಾನು ತೊಕ್ಕೊಟ್ಟು ಶ್ರೀ ನಾಗಕನ್ನಿಕಾ ವೆಂಕಟೇಶ್ವರಿ ಕ್ಷೇತ್ರದ ಅಧ್ಯಕ್ಷನಾಗಿದ್ದೇನೆ. ಉದ್ಯಮಿಯಾಗಿದ್ದೇನೆ. ಬೋನ್ಸ್ ಕನ್ಸ್ಟ್ರಕ್ಷನ್ ಎಂಬ ಸಂಸ್ಥೆಯನ್ನು ಸಾಧಾರಣ 10 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದೇನೆ. ನನ್ನ ಶ್ರೀಮತಿ ಗಾಯತ್ರಿ ಅಂತ ಹೇಳಿ LIC ಆಫೀಸಲ್ಲಿ ಇದ್ರು, ಈಗ ಮನೆಯಲ್ಲೇ ಇದ್ದಾರೆ. ನನ್ನೊಟ್ಟಿಗೆ ಕನ್ಸ್ಟ್ರಕ್ಷನ್ ವರ್ಕ್ ಅನ್ನು ನೋಡ್ತಾ ಇದ್ದೇನೆ. ನನ್ನ ಪದರ ಶಶಿರಾಜ್, ಊರು ಕುಂಪಲ. ಒಕ್ಕ ಅವಿನಾಶ್ ಎಂಟರ್ಪ್ರೈಸಸ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಉಳ್ಳಾಲ ಇಲ್ಲದಕ್ಕೆ ಪೂರ ಗ್ಯಾಸ್ ಸಪ್ಲೈ ಮಾಡ್ತಾನೆ ಬಿಸ್ನೆಸ್. ಅದೇ ದಿನ ಬುಧವಾರ ಶಿಶು ಮಂದಿರಾಗಲ ಗ್ಯಾಸ್ ಸಪ್ಲೈ ಕೊಡ್ತಾರೆ. ಬಡ್ಡಿ ದಿನ ಬುಧವಾರ ತೃಪ್ತಿ ಪೂರ್ವ ಇಲ್ಲ. ನನ್ನ ಹೆಸರು ಹರೀಶ್ ಅಂತ. ನಾನು ಕೋಟೆಕರ್ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೇನೆ. ನನ್ನ ಪತ್ನಿ ಹೆಸರು ಲತಾ. ನನ್ನ ಹೆಸರು ಪ್ರಶಾಂತ್ ಶೆಟ್ಟಿ ಅಂತ ಹೇಳಿ. ಇಲ್ಲಿ ಕೊಂಡಾಣದಲ್ಲಿ ನನ್ನ ಮನೆ ಇರೋದು. ನಾನು ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಮಡದಿ ಅವಳು ಕ್ಷಮಾ ಅಂತೇಳಿ
ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ ಅಲ್ಲಿ ಕೌನ್ಸಿಲರ್ ಆಗಿದ್ದಾರೆ. ನಮಸ್ಕಾರ, ನಾನು ನಾರಾಯಣ ಭಟ್ ಅಂತ ಹೇಳಿ. ಈಗ ಪ್ರಸ್ತುತ ಮಂಗಳೂರು, ಮೂಲತಃ ಇಲ್ಲಿಂದ ಕೇರಳದಲ್ಲಿ ಸೊರಂಕೂರು ಅಂತ ಹೇಳಿಕೊಂಡು, ನನ್ನ ಧರ್ಮಪತ್ನಿ ವಸಂತಿ. ನಾನು ಖಾಸಗಿ ಇನ್ಶೂರೆನ್ಸ್ ನಲ್ಲಿ ಇದ್ದೇನೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಆಗಿದ್ದೇನೆ. ನನಗೆ 2 ಜನ ಮಕ್ಕಳು, 2 ಜನಕ್ಕೂ ಮಕ್ಕಳಿಗೂ ಗಂಡು ಹುಡುಗರು ಮದುವೆ ಆಗಿದೆ. ನಮಸ್ತೆ, ನಾನು ಸತ್ಯನಾರಾಯಣ್ ಅಂತೇಳಿ ಒಂದು MNC ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನವಳ ಹೆಸರು ಸೌಮ್ಯಲತಾ ಅಂತೇಳಿ. ನಾನು ಕುಂಪಲದ ನಿವಾಸಿ. ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟಿನ ಅಧ್ಯಕ್ಷನಾಗಿದ್ದೇನೆ ಹಾಗೂ ಸಂಘಟನೆಯಲ್ಲಿ ತೊಡಕೊಂಡಿದ್ದೇನೆ. ನನ್ನ ಹೆಸರು ದಾಮೋದರ್ ಅಂತ ಹೇಳಿ. ನನ್ನ ಧರ್ಮಪತ್ನಿ ಹೆಸರು ಶೈಲಶ್ರೀ ಅಂತ ಹೇಳಿ. ನಾನು ಉದ್ಯಮಿ. ಅಂಕಿತ ಹಾರ್ಡ್ವೇರ್ ಮತ್ತು ಅಂಕಿತ ಎಲೆಕ್ಟ್ರಿಕಲ್ ಎಂಬ ಒಂದು ಸಂಸ್ಥೆ ಹೊಸಂಗಡಿಯಲ್ಲಿ ನಡೆಸ್ತಾ ಇದ್ದೇನೆ. ನನ್ನ ಹೆಸರು ರಮಾಕಾಂತ್ ಹೇಳಿ. ನಾನು ಸ್ವಲ್ಪ ಸಮಯ ಫಾರಿನ್ ಇದ್ದೆ, ಈಗ ಮಂಗಳೂರಿದ್ದೆ. ಅಲ್ಲಿಂದ ಈಗ ನನಗೆ ಶಾಲೆ ಹತ್ರ ಕಿನ್ನೆ ಶಾಲೆ ಹತ್ರ ನನ್ನ ಮನೆ ಮಾಡಿದ್ದೇನೆ. ಈಗ ಇದು ನನ್ನ ಹೆಂಡತಿ, ಮಕ್ಕಳು ಹೊರಗಿದ್ದಾರೆ. ಏನ ಹೆಸರು? ಜಯಂತಿ. ಹರಿ ಓಂ. ನನ್ನ ಹೆಸರು ದೇವಿ ಪ್ರಸಾದ್ ಸುಂದರ್ ಶೆಟ್ಟಿ ಅಂತ. ನಾನು ಎಕ್ಸೈಡ್ ಜೀವ ವಿಮಾ ನಿಗಮದ ಅಲ್ಲಿ ಪ್ರಬಂಧಕನಾಗಿದ್ದೇನೆ. ನಾವು ಇರುವುದು ಅಶೋಕನಗರ ಮಂಗಳೂರಿನಲ್ಲಿ. ನನ್ನ ಧರ್ಮಪತ್ನಿ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅಂತ. ಇವರು ಮಂಗಳೂರಿನಲ್ಲಿ ದಂತವೃತ್ತಿಯನ್ನು ಮಾಡ್ತಾರೆ. ನಮಸ್ತೆ, ನನ್ನ ಹೆಸರು ಜೀವನ್. ನಾನು ಕಿನ್ನೆ ಬೆರಿಕೆ ಇಲ್ಲೇ ಪಕ್ಕದಲ್ಲಿದ್ದೇನೆ. ನಾನು ಮಾಂಡವಿ ಮೋಟರ್ಸ್ ಅಲ್ಲಿ ಸರ್ವಿಸ್ ಅಡ್ವೈಸರ್ ಆಗಿದ್ದೇನೆ. ನನ್ನ ಪತ್ನಿ ಹೆಸರು ಸಾರಿಕಾ. ಇವರು ಯೂನಿವರ್ಸಿಟಿಯಲ್ಲಿ ವರ್ಕಿಂಗ್ ಅಲ್ಲಿ ಇದ್ದಾರೆ. ನನ್ನ ಹೆಸರು ಕೇಶವ್ ಅಂತೇಳಿ. ಶ್ರೀಮತಿ ಹೆಸರು ಸಂಧ್ಯಾ ರಾಣಿ. ನಾವು ಮಂಗಳೂರು ತಾಲೂಕು ಪಾವೂರು ಗ್ರಾಮದಲ್ಲಿ ವಾಸವಿದ್ದೇವೆ. ಮತ್ತೆ ರಾಜ್ಯ ಸರ್ಕಾರಿ ನೌಕರರಾಗಿ. ನನ್ನ ಹೆಸರು ರಘು ಉಚ್ಚಿಲ್. ನಾನು 38 ವರ್ಷದಿಂದ ಸಂಘದಲ್ಲಿ ಸ್ವಯಂ ಸೇವಕನಾಗಿದ್ದೇನೆ. ನನ್ನ ವ್ಯವಹಾರ ಲ್ಯಾಂಡ್ಲಿಂಗ್ಸ್. ನನ್ನ ಶ್ರೀಮತಿಯ ಹೆಸರು ಸಾರಿಕಾ. ದಿನೇಶ್ ನನ್ನ ಹೆಸರು. ಏನ್ ಹೆಸರು? ದಿನೇಶ್. ದಿನೇಶ್. ದಿನೇಶ್ ಉದ್ಯೋಗ ನಾನು ಬಲಿವಾಸವಾಗಿದ್ದೇನೆ. ನನ್ನ ಹೆಸರು ಜನಪ ಪೂಜಾರಿ. ಇಲ್ಲೇ ಮೀನಾದಲ್ಲಿ ಪಕ್ಕ ನಾನು ನಿತ್ಯ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಮಡದಿ ರೇಖಾ. ನನ್ನ ಹೆಸರು ನಿರಂಜನ್ ನಾಯಕ್ ಅಂತ ಹೇಳಿ. ಕೋಟೆಕಾರ್ ಬೇರಿಯಲ್ಲಿ ದಿನಸಿ ಅಂಗಡಿ ನಡೆಸ್ತಾ ಇದ್ದೇನೆ. ನನ್ನ ಶ್ರೀಮತಿ ಹೆಸರು ನಿರೀಕ್ಷಾ. ಅವರು ಕೂಡ ನನ್ನೊಂದಿಗೆ ಅಂಗಡಿಯಲ್ಲಿ ಸಹಕರಿಸ್ತಾರೆ. ಮತ್ತೆ ಇಲ್ಲಿ ನನ್ನ ಮಗಳು ಬಂದಿದ್ದಾರೆ, ನನ್ನ ಅಜ್ಜಿಯೂ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವರನ್ನು ಕರ್ಕೊಂಡು ಬಂದಿದ್ದೇನೆ. ಅವರು ನನ್ನೊಂದಿಗೆ, ಅಜ್ಜಿ ಕೂಡ ನನ್ನೊಂದಿಗೆ ಅಂಗಡಿಯಲ್ಲಿ ಸಹಕರಿಸ್ತಾರೆ. ಹಾಗೂ ಇಲ್ಲಿ ಕೂಡ ನಮ್ಮ ಕೇಶವ ಶಿಶು ಮಂದಿರಕ್ಕೆ ಕೂಡ ಆಗಾಗ ನಾವು ಬರ್ತಾ ಇರ್ತೇವೆ. ಇಲ್ಲಿ ಕಾರ್ಯಕ್ರಮದಲ್ಲಿ ಸಹಕರಿಸ್ತಾ ಇರ್ತೇವೆ. ಪೋಷಕರು ಆಗಿದ್ದೇವೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೇವೇಂದ್ರ ಅಂತ ಹೇಳಿ, ಗುಲ್ಬರ್ಗದವರು. ಪ್ರಸ್ತುತ ಈಗ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ. 9 ವರ್ಷದಿಂದ ಮಂಗಳೂರು ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ. ನಮ್ಮ ಶ್ರೀಮತಿ ಹೆಸರು ಉಮಾದೇವಿ ಅಂತ. ನನ್ನ ಹೆಸರು ಸುಂದರಂಜನ್ ಅಂತ. ನನ್ನ ಹೆಸರು ಶಶಿಕಲಾ. ನಾನು ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಿದ್ದೇನೆ. ಇಲ್ಲಿ ಹತ್ತಿರದ ಶಿಶು ಮಂದಿರದ ಕಾರ್ಯಕರ್ತ. ನೀವೇ ಅವರನ್ನು ಬಿಟ್ಟು ಬೇರೆ ಮಾರ್ಗದರ್ಶನ ಡಾಕ್ಟರ್ ಪ್ರಭಾಕರ್ ಭಟ್ ಇವರಿಂದ. ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಅಂತ ನಿಮಗೆಲ್ಲರಿಗೂ ಅನಿಸಿರ್ಬೋದು. ಇದು ಹಿಂದೂ ಸಮಾಜವನ್ನು ಪುನರುಜ್ಜೀವನಗೊಳಿಸಬೇಕು ಅಂತ ಹೇಳುವಂಥ ಕಾರ್ಯ 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದಂಥ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಅಂತ ಹೇಳುವಂಥವರ ಒಂದು ಕನಸು. 95 ವರ್ಷ ಆಯ್ತೀಗ.
ಹಿಂದೂ ಸಮಾಜ ತನ್ನಂತಾನು ಮರೆತುಕೊಂಡಿದೆ. ಮರೀಲಿಕ್ಕೆ ವಿಶೇಷವಾದಂಥ ಪ್ರಯತ್ನ ಇಂಗ್ಲೀಷರದ್ದಿತ್ತು, ಅದನ್ನು ಮೊದಲು ಮುಸಲ್ಮಾನರದ್ದಿತ್ತು. ಅದಾದ ನಂತರ ಕಳೆದ 70 ವರ್ಷಗಳಲ್ಲಿ ನಮ್ಮನ್ನು ಆಳ್ತಾ ಇರುವಂಥ ನಾಯಕರ ಮನಸ್ಸಲ್ಲಿ ಹಾಗೆ ಆಯಿತು. ಅದೊಂದು ಸ್ವಲ್ಪ ದುರ್ದೈವ. ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಕುಟುಂಬ ಪದ್ಧತಿ ಅಂತ ಹೇಳುವಂಥದ್ದಿದ್ದರೆ ಅದು ಭಾರತದಲ್ಲಿ. ಉಳಿದವರಿಗೆ ಕುಟುಂಬ ಅಂದರೆ ಏನಂತಲೂ ಗೊತ್ತಿಲ್ಲ ಅವರಿಗೆ. ನಾನೊಂದು ಲೇಖನವನ್ನು ಕೆಲವು ವರ್ಷಗಳ ಹಿಂದೆ ಓದಿದ್ದೆ. ಆ ಲೇಖನದಲ್ಲಿ ಏನಿದೆ ಅಂತ ಕೇಳಿದರೆ, ಬ್ರೇಕಿಂಗ್ ದಿ ಪ್ಲೇಟ್ ಅಂತ ಒಂದು ಲೇಖನ. ಅದು ಇದೇನು ಅಂತ ಇರಲಿಲ್ಲ. ಅದರಲ್ಲಿ ಅವರು ಹೇಳ್ತಾ ಬಂದಾನೆ, ಮಕ್ಕಳು, ಅವರಿಗಿಬ್ಬರು ಮಕ್ಕಳಿದ್ದಾರಂತೆ. ಇಬ್ಬರು ಮಕ್ಕಳಿಗೆ 13, 14, 15 ವಯಸ್ಸಾಗುವಾಗ ಅವರೊಂದು ದಿವಸ ಮನೆಗೆ ಬರ್ತಾರೆ. ದಿನ ಬರ್ತಾಯಿದ್ರು, ಆ ದಿವಸ ವಿಶೇಷವಾಗಿ ಬರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಇವತ್ತು ನಮಗೆ ಬಡಿಸಿ ನೀವು ಅಂತ ತಂದೆ ತಾಯಿಯನ್ನು. ಬಡಿಸಿದ ಮೇಲೆ ಊಟ ಆಗುತ್ತೆ. ಊಟ ಆದ ಮೇಲೆ ಆ ಪ್ಲೇಟನ್ನು ಒಡಿತಾರೆ ಅವರು. ಒಡಿತಾ ಅವ್ರು ಹೇಳ್ತಾರೆ, ನಿಮ್ಮ ಸಂಬಂಧ ಮುಗಿಯಿತು ಅಂತ. ಇಡೀ ಜಗತ್ತಿನಲ್ಲಿ ಹಾಗೆ ಇರೋದು ಸಾಮಾನ್ಯ. ಈ ಕುಟುಂಬ ಅಂತ ಯೋಚನೆ ಮಾಡ್ತೇವಲ್ಲ, ಈಗ ಅಜ್ಜಿ ಇದ್ದಾರೆ, ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ಅಜ್ಜ ಇದ್ದಾರೆ, ನಾವಿದ್ದೇವೆ, ನಮ್ಮ ಮಕ್ಕಳಿದ್ದೇವೆ. ಹೀಗಿದ್ದ ಕಲ್ಪನೆ ಜಗತ್ತಿನಲ್ಲಿ ಇಲ್ವೇ ಇಲ್ಲ ಅಂತ. ಹೇಗೆ ಮೃಗಗಳಲ್ಲಿ, ಪಕ್ಷಿಗಳಲ್ಲಿ ಸಂಬಂಧಗಳಿದೆ. ಬ್ರೇಕಿಂಗ್ ಪ್ಲೇಟ್ ಅಂದರೆ ಹಾಗೆ ಅದು. ಆ ಮಕ್ಕಳಿಗೆ ಒಂದು ಸ್ವಲ್ಪ ನಾನು ಹೊರಗಡೆ ಹೋಗುವುದು, ನಾನು ನನ್ನ ಕಾಲ ಮೇಲೆ ನಿಂತುಕೊಳ್ಬೋದು ಅಂತ ಆದಾಗ ತನ್ನ ಹಿರಿಯರನ್ನು ಮರೆತು ಬಿಡ್ತಾರೆ, ತಂದೆ ತಾಯಿ ಹಿರಿಯರು. ನಮಗೆ ಹಾಗಿಲ್ಲ. ನಮಗೆ ಅನೇಕ ವರ್ಷಗಳ ಕಾಲ ಆದರೂ ತಂದೆ ತಾಯಿ ಬೇಕು ಅಂತ ಅನಿಸ್ತದೆ. 50-60 ವರ್ಷ ಆದವನು ಕೂಡ ತಂದೆ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ಅನಿಸ್ತದೆ. ಕೆಲವು ತಂದೆ ತಾಯಿಗಳಿಗೂ ಹಾಗೆ ಅನಿಸ್ತದೆ. ಮಗ ದೊಡ್ಡವನಾಗಿದ್ದಾನೆ, 25 ವರ್ಷ 30 ವರ್ಷ ಆಗಿದೆ, ಮದುವೆ ಆಗಿದೆ, 40 ವರ್ಷ ಆಗಿದೆ ಅಂತ ತಿಳ್ಕೊಳ್ಳಿ. ಕೆಲವು ಬಾರಿ ಬೀಗ ತೆಗೆದುಕೊಡೋದಿಲ್ಲ, ಅವನ ಸೊಂಟದಲ್ಲೇ ಇಟ್ಕೊಳ್ಳೋದು ಅಪ್ಪ. ಹೀಗಿದ್ದವರು ಇದ್ದಾರೆ. ತಂದೆಯೇ ಮಕ್ಕಳಿಗೆ ಮುಂದಿನ ಜೀವನವನ್ನು ನಿರ್ವಹಿಸು ಅಂತ ಹೇಳದಂಥ ಜನಗಳು ಇದ್ದಾರೆ. ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಒಂದು ರೀತಿ ಭಕ್ತಿಯಿಂದ ತಂದೆ ತಾಯಿಯನ್ನು ನೋಡುವಂಥವರು ಇದ್ದಾರೆ. ಹೀಗೆ ಒಂದು ವಿಶಿಷ್ಟವಾದಂಥ ರೀತಿಯ ಜೀವನ ನಮ್ಮದು. ನಾನು ಕೇಳಿದೆ, 25 ವರ್ಷಕ್ಕಿಂತ ಹೆಚ್ಚು ಕಾಲ ನಾವು ದಾಂಪತ್ಯ ಜೀವನ ನಡೆಸಿದ್ದೇವೆ ಅಂತ ಹೇಳೋರು ಯಾರು ಅಂತ. ಇದು ಕೂಡ ಜಗತ್ತಿನಲ್ಲಿಲ್ಲ. ಮಕ್ಕಳ ಜೊತೆಯಲ್ಲಿ ಹಾಗಿಲ್ವಾ? ಹಾಗೆ ಇದು ಕೂಡ. ಒಂದು ಕೆಲವು ವರ್ಷಗಳ ಹಿಂದೆ ಒಂದು ದಂಪತಿ ಇಂಗ್ಲೆಂಡಿಗೆ ಹೋದರು. ಅವರು ಹೋಗಿ ಯಾರ್ದೋ ಮನೆಯಲ್ಲಿ ಪರಿಚಯ ಆಯಿತು. ಅದಾದಮೇಲೆ ಅವರು ಒಂದು ಪಾರ್ಟಿ ಇದೆ, ನೀವು ಬರಬೇಕು ಅಂತ ಹೇಳಿದರು. ಆ ಮನೆಗೆ ಹೋದರು. ಎಲ್ಲರೂ ಕೂತ್ಕೊಂಡಿದ್ದಾರೆ. ಅಲ್ಲಿ ಬೇರೆ ಬೇರೆ ಜನಗಳೆಲ್ಲ ಬಂದ್ದಾರೆ, ಇಂಗ್ಲೆಂಡ್ನವರೆಲ್ಲ. ಎಲ್ಲರದ್ದು ಪರಿಚಯ ಆಯಿತು. ಈಗ ನಿಮ್ಮ ಪರಿಚಯ ಆದಾಗ ಎಲ್ಲರದ್ದು ಪರಿಚಯ ಆಯಿತು. ಪರಿಚಯ ಆದ ಮೇಲೆ ಇವರು ಪರಿಚಯ ಬಂತು. ಇವರು ಪರಿಚಯ ಬರಬೇಕಾದ್ರೆ ಮಾತಾಡ್ತಾರೆ, ನೀವು ಹೇಳಿದಾಗೆ ನನ್ನ ಹೆಸರು ಹೀಗೆ, ಆಮೇಲೆ ನನ್ನ ಹೆಂಡತಿ ಹೆಸರು ಹೀಗೆ, ನಾವು ಕಳೆದ ಸುಮಾರು ಒಂದು 40 ವರ್ಷದಿಂದ ದಾಂಪತ್ಯ ಜೀವನ ನಡೆಸ್ತಾ ಇದ್ದೇವೆ ಅಂತ ಹೇಳಿದರು. ಆವಾಗ ಅಲ್ಲಿ ಎದುರಿನಲ್ಲಿ ಕೂತಂಥ ಇಂಗ್ಲೆಂಡ್ನ ಜನ ಹೇಳಿದರು, ಕಳೆದ 40 ವರ್ಷದಿಂದ ಅದೇ ಹೆಂಡತಿ ಅದೇ ಗಂಡನ ಅಂತ ಕೇಳಿದರು ಅವರು. ಅವರಿಗೆ ಆಶ್ಚರ್ಯ, 40, 50 ಇಷ್ಟೆಲ್ಲ ವರ್ಷ ಒಟ್ಟಿಗಿದ್ದಾರಲ್ಲ, ಇದೊಂದು ಆಶ್ಚರ್ಯ. ಅಲ್ಲಿ ಮದುವೆಯಾಗಿ ಸ್ವಲ್ಪ ದಿವಸದಲ್ಲೇ ಗಂಡ ಬೇರೆ ಹೆಂಡತಿ ಬೇರೆ. ಸಣ್ಣ ಪುಟ್ಟ ಕಾರಣ, ಅದು ಭಾರಿ ದೊಡ್ಡದೇನಿಲ್ಲ. ಗಂಡ ಕೆಲಸಕ್ಕೆ ಹೋಗಿ ವಾಪಸ್ ಬರುವಾಗ ಹೆಂಡತಿ ಒಂದು ನೀಲಿ ಬಣ್ಣದ ಸೀರೆ ಉಟ್ಟಿದ್ದು, ಅಲ್ಲ ಸೀರೆ ಅಲ್ಲ, ಅದೆಂಥದ್ದು ಒಂದು ಹಾಕ್ತಾರಲ್ಲ ಅರ್ಧಂಬರ್ಧ, ಅದು ಹಾಕಿದ್ರು ಅಂತ ತಿಳ್ಕೊಳ್ಳಿ. ಅವನಿಗೆ ನೀಲಿ ಬಣ್ಣ ಇಷ್ಟ ಇಲ್ಲ, ಅದಕ್ಕೋಸ್ಕರ ನೀನು ನೀಲಿ ಬಣ್ಣದ ಉಟ್ಟಿದೆ, ಬೇಡ ನೀನು ಬೇಡ ಬೇಡ. ಇಷ್ಟು ಕ್ಷುಲ್ಲಕ ಕಾರಣ, ಸಣ್ಣ ಪುಟ್ಟ ಕಾರಣಕ್ಕೆ ವಿದೇಶಿಗಳಲ್ಲಿ ಡೈವರ್ಸ್ ಆಗ್ತದೆ. ಅದು ದೊಡ್ಡ ವಿಷಯನೇ ಅಲ್ಲ. ನೀವು ಅನೇಕ ಜನ ಸ್ಟಾರ್ಗಳನ್ನು, ಸ್ಟಾರ್ ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾರಿ ಪ್ರಮುಖರಾಗಿದ್ದಂಥವ್ರನ್ನು ನೀವು ನೋಡಿರುವುದು. ಅವನಿಗೆ ಎಷ್ಟನೇ ಮದುವೆ ಅಂತ ಕೇಳಿದರೆ 3ನೇ ಮದುವೆಯೋ 4ನೇ ಮದುವೆಯೋ ಹೀಗೆಲ್ಲ ಆಗಿರ್ತದೆ.
ತಮಾಷೆಗೆ ಹೇಳ್ತಾರೆ ಅವರು, ಅವರವರು ಮಾತಾಡಿಕೊಳ್ತಾರೆ ಅಂತ. ಮೈ ಚಿಲ್ಡ್ರನ್ ಆ್ಯಂಡ್ ಯುವರ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್ ಅಂತ. ನಿನ್ನ ಮಕ್ಕಳು ಮತ್ತು ನನ್ನ ಮಕ್ಕಳು ನಮ್ಮಿಬ್ಬರ ಮಕ್ಕಳ ಜೊತೆಯಲ್ಲಿ ಆಡ್ತಾ ಇದ್ದಾರೆ ಅಂತ. ಅಂಥದ್ದು ಅಲ್ಲಿ ಸರ್ವಸಾಮಾನ್ಯ. ನಮ್ಮಲ್ಲಿ ಅದಕ್ಕೆ ವಿಭಿನ್ನವಾಗಿ ಯೋಚನೆ ಮಾಡೋದು ನಾವು. ಮದುವೆ ಅಂದರೆ ಅದೊಂದು ಪವಿತ್ರವಾದಂಥ ಸಂಬಂಧ ಅಂತ ನಮ್ಮದು.
ದಿವಸದವರೆಗೆ ಹೆಣ್ಣು ಬೇರೆ ಗಂಡು ಬೇರೆ. ನಮಗೆಲ್ಲರಿಗೂ ಅದು ಅನುಭವಕ್ಕೆ ಬಂದಿರುವಂಥದ್ದೇ. ನಾನು ಅಂತ ಅಲ್ಲಿವರೆಗೆ ಹೇಳ್ತಾ ಇದ್ದದ್ದು. ಮದುವೆ ಆಗುವ ಕ್ಷಣದವರೆಗೆ ನಾನು ಅಂತ ಹೇಳ್ತಾ ಇದ್ದಂಥವ್ರು ಮದುವೆ ಆದ ತಕ್ಷಣ ನಾನು ಹೋಗಿ ನಾವು ಆಗ್ತೇವೆ. ನಿಮ್ಮ ಎಲ್ಲರ ಅನುಭವಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೇನೆ ನಾನು. ಅಲ್ಲಿನ ಮತ್ತೆ ನಾನು ಅಂತ ಹೇಳುವಂಥದ್ದಿಲ್ಲ. ನಾವು ಅಂತ ಏನೇ ಯೋಚನೆ ಮಾಡಬೇಕಾದ್ರೂ ಶರೀರ ಎರಡು, ಅದು ಬೇರೆ. ಆತ್ಮ ಒಂದೇ, ಚಿಂತನೆ ಒಂದು ರೀತಿಯಲ್ಲಿ ಒಟ್ಟಾಗಿ ಹೋಗಬೇಕು ಅಂತ ಹೇಳುವಂಥ ಒಂದು ನಿರ್ಣಯ. ಈಗ ಮದುವೆ ಆದವರಿಗೂ ಗೊತ್ತಿದೆ, ಮದುವೆ ಭಾರಿ ಒಂದು ದಿವಸವೂ ಏನೂ ಆಗಲಿಲ್ಲ ಹಾಗೇ ಇದ್ದೇವೆ ಅಂತಿಲ್ಲ. ಸ್ವಲ್ಪ ಕಿಟಿ ಇರ್ತದಲ್ಲ. ನೀವು ಯಾಕೆ ತಡವಾಗಿ ಬಂದ್ರಿ, ನಾನು ಆಗದಿಂದ ಕಾಯ್ತಾ ಇದ್ದೇನೆ, ಇದು ಮಾಡಿದ್ದೀನಿ, ನೀನು ಎಂಥ ದೋಸೆ ಮಾಡಿದೆ, ಅದರ ಚಟ್ನಿ ತಿನ್ಲಿಕ್ಕಾಗೋದಿಲ್ಲ. ಹೀಗಿದ್ದ ಅನೇಕ ಸಂಗತಿಗಳು, ಸಣ್ಣ ಪುಟ್ಟ ಸಂಗತಿಗಳು ನಮ್ಮಲ್ಲಿ ಬಂದೇ ಬರ್ತದೆ. ಆದರೆ ಆ ಕಾರಣಕ್ಕೆ ನಮ್ಮದು ನೀನು ಬೇರೆ ನಾನು ಬೇರೆ ಇಲ್ಲ. ಕೆಲಸಕ್ಕೆ ಜೋರು ಜಗಳಾಗಿ ಗಂಡ ಆ ಕಡೆ ಮುಖ, ರಾತ್ರಿ ಮಲಗುವಾಗ ಹೆಂಡತಿ ಈ ಕಡೆ ಮುಖ ಆದರೂ ಬೆಳಗ್ಗೆ ಆಗುವಾಗ ಮತ್ತೆ ಪರಸ್ಪರ. ಯಾಕೆಂದರೆ ಒಂದು ರೀತಿಯಲ್ಲಿ ಒಂದು ವೃತ್ತ ಸಂಕಲ್ಪ ಆ ದಿವಸ ತಗೊಂಡಿದ್ದೇವೆ. ಈಗಂತೂ ತುಂಬ ಎಲ್ಲ ಜಾತಿಗಳಲ್ಲಿ ಕೂಡ ಒಂದು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗ್ತಾರೆ. ಅಗ್ನಿ ಸಾಕ್ಷಿ, ಇಲ್ಲಿ ಸೇರಿರುವಂಥ 100 ಜನ ಸಾಕ್ಷಿ. ನಾವಿಬ್ಬರು ದಾಂಪತ್ಯ ಜೀವನವನ್ನು ಸ್ವೀಕಾರ ಮಾಡಿದ್ದೇವೆ ಅಂತ ಹೇಳುವಂಥ ಮನೋಭಾವನೆ ಏನಿದೆ ಅದು ಭಾರಿ ಶ್ರೇಷ್ಠವಾದ್ದು. ಮೊನ್ನೆಯೊಬ್ಬರು ಒಂದು ಮದುವೆಗೆ ಹೋಗಿದ್ದೆ. ಆವಾಗ ಅವ್ರು ಹೇಳ್ತಾರೆ, ನೋಡಿ ಅವನ ಕೈ ನೋಡಿ ಅಂತ. ಗಂಡಸಿಂದ ನಾನು ಹೇಳ್ತಾ ಇರೋದು. ಏನು ಅಂತ ಕೇಳಿದೆ, ನೋಡಿ ಅವನಿಗೆ ಕೈ ನಡುಗುತ್ತಾ ಉಂಟು. ನಾನು ಹೇಳಿದ್ದು ಗಂಡಸು, ಹೆಂಗಸು ಬಿಡಿ, ಹೆಂಗಸಿಗೆ ಹಾಗೆ ಆಗ್ತದೆ, ಎರಡು ಪ್ರಶ್ನೆ ಇಲ್ಲ. ಯಾಕೆ ಗಂಡಸಿಗೆ ಆಗ್ತಾನೆ? ಅವ್ನು ದೊಡ್ಡದು, ಇವ್ರು ಹೇಳಿದಾಗ ಮಿಲಿಟ್ರಿಯಲ್ಲಿರೋರು ಇರ್ಬೋದು ಅಥವಾ ಭಾರಿ ದೊಡ್ಡ ಜನ ಇರ್ಬೋದು. ನಿಮಗೆ ದೊಡ್ಡ ಇವ್ರು ಹೇಳಿದ್ರು ಸಣ್ಣ ಇದು ಅಂತ ಗೊತ್ತು, ಸಣ್ಣದು ಅಂತ, ಚಿಕ್ಕದು ಅಂತ ಹೇಳಿದ್ರು ಉದ್ಯಮಿ ಅಂತ. ಅಂಥವನು ಬೇಕಾದರೆ ಆಗಿರಲಿ, ಮದುವೆ ಆಗೋ ಹೊತ್ತಿನಲ್ಲಿ ಏನಿದೆ, ಇಬ್ಬರು ಆ ಪರದೆ ಆ ಕಡೆ ಅವಳು ಈ ಕಡೆ ಇವನಿರ್ತಾನೆ. ಅವನು ಹೂ ಹಾರ ಹಿಡ್ಕೊಂಡಾಗ ಅವನಿಗೆ ಒಂದು ಸ್ವಲ್ಪ ನಡುಕ. ಯಾಕೆ? ಅವಳಿಗಂತೂ ಹಾಗೆ ಅಂತದೆ, ಎರಡು ಪ್ರಶ್ನೆ ಇಲ್ಲ. ಯಾಕೆ ಅಂದರೆ ನಾವಿಬ್ಬರು ಮುಂದಿನ ಜೀವನ ನಡೆಸೋಕೆ ಇನ್ನೊಂದು 40 ವರ್ಷ, 50 ವರ್ಷ, 60 ವರ್ಷ ನಾವು ಒಟ್ಟಿಗೆ ಇರಬೇಕಲ್ಲ. ಆ ಕ್ಷಣ ಇದು ಬಂದಿದೆ ಅಂತ, ಆ ಕ್ಷಣ ಬಂದಿದೆ. ಆ ಪಾವಿತ್ರ್ಯತೆಯನ್ನು ನಾನು ಹೇಳ್ತಾ ಇರುವಂಥದ್ದು. ಒಟ್ಟಿಗೆ ನಾವು ಹೋಗುದು ಅಂತ, ಸ್ವಲ್ಪ ವ್ಯತ್ಯಾಸ ಆಗಬಾರ್ದು ಅಂತ. ತಾಳಿ ಕಟ್ಟಬೇಕಾದ್ರೆ ಯಾವ ಭಾವನೆಯನ್ನು ಅವನು ಕಟ್ತಾನೆ ಆ ಸಂದರ್ಭದಲ್ಲಿ, ಅದು ನಮ್ಮಲ್ಲಿ ಇರುವುದು ಅಂತ, ಅದು ಹಿಂದುತ್ವದಲ್ಲಿ ಇರುವುದು ಅಂತ. ನಮ್ಮ ಭಾವನೆ ಹಾಗೆ. ಇವತ್ತಿನವರೆಗೆ ನಾನು ಬೇರೆ, ಈ ಕ್ಷಣದಿಂದ ನಾನು ಬೇರೆ. ಅನೇಕ ಜನರಿಗೆ ನಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದೇವೆ ಅಂತ ಅನಿಸ್ತದೆ. ಸ್ವಾತಂತ್ರ್ಯವನ್ನು ಕಳ್ಕೊಳ್ಳಿಲ್ಲ ನಾವು. ನಮ್ಮ ಸ್ವಾತಂತ್ರ್ಯ ಇದೆ, ಆದರೆ ಅವನಿಗೂ ಸ್ವಾತಂತ್ರ್ಯ ಇದೆ ಅಂತ. ಹಾಗಾಗಿ ನಾವಿಬ್ಬರು ಜೊತೆಯಾಗಿ ಹೋಗಬೇಕು ಅಂತ ಈ ಚಿಂತನೆ ಇದು ನಮ್ಮಲ್ಲಿರುವಂಥದ್ದು. ಅದಕ್ಕೋಸ್ಕರ ನಮ್ಮ ಕುಟುಂಬ ಪದ್ಧತಿ ಅದು ಬೇರೆಯೇ. ಅದು ಒಂದು ರೀತಿಯಲ್ಲಿ ಒಂದು ಹೊಸ ಕುಟುಂಬ ನಿರ್ಮಾಣ ಆದಾಗೆ. ಮದುವೆ ಅಂದರೆ ಹೊಸ ಕುಟುಂಬ ನಿರ್ಮಾಣ ಆದಾಗೆ. ಕುಟುಂಬ ಒಂದು ಮನೆಯಲ್ಲಿ ಇರ್ತದೆ, ಮನೆ ಬೇಕೇ ಬೇಕು. ನಾನು ಯಾವಾಗಲೂ ಅದನ್ನು ಹೇಳ್ತಾ ಇರ್ತೇನೆ. ನಮ್ಮ ಸಮಾಜವನ್ನು ಉಳಿದವರು ಟೀಕೆ ಮಾಡ್ತಾ ಇರ್ತಾರೆ. ವಿದೇಶದಿಂದ ಬಂದವರು ಟೀಕೆ ಮಾಡಿದರು, ಅದನ್ನು ನಕಲು ಮಾಡಿ ನಮ್ಮವರು ಟೀಕೆ ಮಾಡಿದರು. ಅವರೇನು ಹೇಳಿದರು ಅಂತ ಕೇಳಿದರೆ, ಎಂಥದ್ದು ಹಿಂದೂ ಸಮಾಜದಲ್ಲಿ ಹೆಣ್ಣಂದರೆ ಆಕೆ ಬೆಲೆನೇ ಇಲ್ಲ, ಗೌರವನೇ ಇಲ್ಲ. ಅವರೆಲ್ಲ 2ನೇ ದರ್ಜೆ 3ನೇ ದರ್ಜೆ ಆಗಿ ಅವ್ರು ನೋಡ್ತಾರೆ ಅಂತ ಹೇಳಿದರು. ಆದರೆ ನಮ್ಮ ಪರಂಪರೆಯಲ್ಲಿ ಹಾಗೆ ಬಂತು ಅಂತ ಕೇಳಿದರೆ ನೋಡಿ, ಹೆಸರು ಕೂಡ ಭಾರಿ ವಿಶಿಷ್ಟವಾಗಿದೆ. ರಾಮನ ಹೇಳಬೇಕಾದ್ರೆ ಸೀತಾರಾಮ ಅಂತ ಹೇಳ್ತಾರೆ, ನಾರಾಯಣ ಹೇಳಬೇಕಾದ್ರೆ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ. ಇಲ್ಲಿಯೂ ನಾವೀಗ ಬರೆಯುವಾಗ ಸಾಧನ ಏನು ಹೇಳಿ ಅಂತ ಕೇಶವ, ಸಾಧನ ಕೇಶವ ಅಂತ ಹೇಳಬೇಕು. ಕೆಲವು ಸತಿ ನಾವು ಒಂದು ಸಣ್ಣ ಅಹಂಕಾರ ಇರ್ತದೆ ಗಂಡನಿಗೆ, ಹೆಣ್ಣಿನ ಹೆಸರನ್ನೆಲ್ಲ ಹಾಕದೇ ಇರುವಂಥದ್ದು ಇರ್ತದೆ. ಆದರೆ ಹೆಣ್ಣಿಗೆ ಭಾರಿ ಪ್ರಾಮುಖ್ಯ ಅಂತ. ಗಂಡಸು ಏನಿದ್ದಾನೆ ಅವನು ಎಷ್ಟೇ ದೊಡ್ಡ ಮನುಷ್ಯ ಆಗಿರಲಿ, ಅವನಿಗೆ ಪೂಜೆ ಹೋಮ ಹವನ ಮಾಡೋ ಹಕ್ಕು ಮದುವೆ ಆಗುವಲ್ಲಿವರೆಗೆ, ಒಬ್ಬಳು ಗೃಹಿಣಿ ಮನೆಗೆ ಬರುವಲ್ಲಿವರೆಗೆ ಇಲ್ಲ. ನೀವು ಕೇಳಿ, ಭಟ್ರ ಹತ್ರ ಕೇಳಿ,
ಯಾನು ಒರಿಯ ಮಾಲ್ಪಡ್ದು ಅವನಾಗುದಿಲ್ಲ. ಅಲ್ಲಿ ಹೆಂಡತಿ ಒಪ್ಪಬೇಕು. ಅವ್ರು ಹೇಳ್ತಾರಲ್ಲ ನೀರು ಪಾಡ್ಲೆ ಅಂತ. ನೀರು ಪಾಡುದಂದ್ರೆ ಆ ತೀರ್ಥವನ್ನು ಹಾಕುವುದರ ಅರ್ಥ ಏನು ಅಂತ ಕೇಳಿದರೆ ನನ್ನ ಒಪ್ಪಿಗೆ ಇದೆ ಅಂತ, ನನ್ನ ಒಪ್ಪಿಗೆ ಇಲ್ಲದೆ ಆಗುದಿಲ್ಲ ಅಂತ. ನಮ್ಮ ಶಾಸ್ತ್ರಗಳು ಹಾಗೆ ಹೇಳ್ತಾ ಬಂದಿರೋದು. ಹೆಣ್ಣು ಹೇಗೆ ಅಂತ ಕೇಳಿದರೆ, ಗಂಡಸರಿದ್ದೇವೆ ನಾವೆಲ್ಲ, ನಾವು ಗಂಡಸರು ಹೇಗೆ ಅಂತ ಕೇಳಿದರೆ ಒಂದು ಮನೆಯನ್ನು ಮಾತ್ರ ಬೆಳಗಿಸ್ತೇವೆ, ಹೌದಲ್ಲ? ನಾವು ನಮ್ಮ ಮನೆ ಮಾತ್ರ. ಹೆಣ್ಣು ಹೇಗೆ ಅವಳ ತಾಯಿ ಮನೆಯನ್ನು ಅಲ್ಲಿದ್ದಂಥ ಬೆಳಕನ್ನು ತಂದು ಗಂಡನ ಮನೆಯ ಬೆಳಕಿನ ಜೊತೆಗೆ ಜೋಡಿಸುವಳು, ಎರಡು ಮನೆಯನ್ನು ಬೆಳಗಿಸುವವಳು ಅಂತ ಹೆಸರು. ಗಂಡಸಿಗಿಲ್ಲ ಅದು ಹೆಂಗಸಿಗೆ ಮಾತ್ರ. ಇನ್ನು ಮನೆಗೆ ಶೋಭೆ ಬರಬೇಕಾದ್ರೆ ಗೃಹಿಣಿ ಬರಲೇಬೇಕು. ಗೃಹಿಣಿಯೂ ಗೃಹ ಮುಚ್ಚಿದೆ. ಅವಳು ಬಂದರೆ ಅದು ಮನೆ, ಅದು ಗೃಹ ಆಗಿಬಿಡ್ತದೆ ಅಂತ. ಇಲ್ಲಾದ್ರೆ ತುಳುವಿನಲ್ಲಿ ಒಂದು ಶಬ್ದ ಹೇಳ್ತಾರೆ, ಬುಡಾರ ಅಂತ. ಕೇಳಿದರೆ ನಾವು ಅದು ಬಿಡಾರ ಮಾರಾಯ, ಎಲ್ಲಿದ್ದೀನೇನ ಅಲ್ಲಿ ಬೆಂಗಳೂರಿನಲ್ಲಿ ಒಂದು ಬಿಡಾರ. ಬಿಡಾರ ಅಂದರೆ ನೀವು ಮನೆ ಇಲ್ಲ ಅಂತ, ಇವನಿಗೆ ಹೆಂಡ್ತಿಲ್ಲ ಅಂತ ಲೆಕ್ಕ. ಅವನು ಒಬ್ಬನೇ ಇದ್ರು. ಅದಕ್ಕೋಸ್ಕರ ಗೃಹ ಅಂತ ಆಗಬೇಕಾದ್ರೆ ಗೃಹಿಣಿ ಬರಬೇಕು. ಎಲ್ಲ ಕೆಲಸದಲ್ಲಿ ಅವ್ರದ್ದು ಭಾರಿ ಪ್ರಾಮುಖ್ಯತೆ. ಕೆಲಸಕ್ಕೆ ಹೆಂಗಸರಿಗೆ ಅನಿಸ್ಬಿಡ್ತಾರೆ, ಈ ರಿಕ್ಷಾದಲ್ಲಿ ಇದೆಲ್ಲ ಹಾಕ್ತಾರಲ್ಲ, ಹೆಣ್ಣೊಬ್ಬಳು ಸರಿಯಾದರೆ ಇಡೀ ಕುಟುಂಬ ಸರಿಯಾದಂತೆ ಅಂತ. ಪ್ರಶ್ನೆ ಇವತ್ತಿನವ್ರು, ಗಂಡು ಸರಿಯಾಗಿರ್ಬೇಕಂತಿಲ್ಲ ಅಂತ ಕೇಳಿ, ಗಂಡು ಸರಿಯಾಗಿರ್ಬೇಕು, ಆದರೆ ಹೆಣ್ಣಿನ ಪಾತ್ರ ಭಾರಿ ದೊಡ್ಡದು. ಮನೆಯಲ್ಲಿ ಗಂಡಸೇನು ಮಾಡೋದು ಅಂತ ಕೇಳಿದರೆ ಅವನು ಒಂದಷ್ಟು ಸಂಪಾದನೆ ಮಾಡಿ ತರ್ಬೋದು ಮನೆಗೆ. ಹೆಣ್ಣು ಹಾಗೆಲ್ಲ. ಹೆಣ್ಣಿನ ಪಾತ್ರವೇ ಭಾರಿ ದೊಡ್ಡದು. ಅವಳು ಹೆಣ್ಣಾಗಿ ಹೆಂಡತಿಯಾಗಿ ಗಂಡನ ಮುಖ ನೋಡಿ ಮನೆಗೆ ಬಂದಿದ್ದಾಳೆ. ಬಂದಾದ ಮೇಲೆ ಶಾಸ್ತ್ರಗಳು ಹೇಳ್ತಾ ಇರುವಂಥದ್ದು. ಅದಾದ ಮೇಲೆ ಅಲ್ಲಿ ಅತ್ತೆ ಮಾವನನ್ನು ನೋಡ್ತಾಳೆ. ಅದಾದ ಸ್ವಲ್ಪ ದಿವಸದಲ್ಲಿ ಅವಳು ತಾಯಿ ಆಗ್ತಾಳೆ. ಶಾಸ್ತ್ರ ನಮ್ಮದು ಹೇಳ್ತದೆ, ಮುಂದಿನ ಒಂದು ದಿವಸ ನೀನು ಆ ಮನೆಯ ರಾಣಿ ಅಂತ ಹೇಳ್ತಾಳೆ. ಅದರ ಅರ್ಥ ಇವತ್ತೇ ಮದುವೆ ಆದ ಮರುದಿವಸ ನಾನು ರಾಣಿ ಅಂತ ಹೇಳಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರನ್ನು ಗೆಲ್ತಾ 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 ರಾಣಿ ಆಗ್ತಾಳೆ ಅವಳು. ಇವನನ್ನು ರಾಜ ಅಂತ ಹೇಳುವುದಿಲ್ಲ, ಗಂಡಸನ್ನು ರಾಜ ಅಂತ ಹೇಳುವುದಿಲ್ಲ, ಹೆಂಡತಿಯನ್ನು ಆ ಮನೆಯವಳನ್ನು ರಾಣಿ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲವನ್ನು ನಿಭಾಯಿಸೋಳು ಅವಳು. ನಿಮಗೂ ಅನಿಸಿರ್ಬೋದು, ನಮಗೆಲ್ಲರಿಗೂ ಹಾಗೆ ಅನಿಸ್ತದೆ. ಅವಳು ಇಲ್ಲ ಅಂತ ಆದರೆ ಏನೋ ಒಂದು ಸ್ವಲ್ಪ ಏನೋ ಕಡಿಮೆ ಇವತ್ತು ಅಂತ. ಅನೇಕ ಬಾರಿ ಹೊಸ ಮದುವೆ ಆಗಿರ್ತಾರಲ್ಲ, ಮದುವೆ ಆದವರು ಪಾಪ ಈಗದ ಕಾಲದಲ್ಲಿ ಅಂತೂ 25, 28 ಹೀಗೆ ವಯಸ್ಸಾದಂಥವರು ಈಗಂತೂ ಈ ಸರ್ಕಾರ 18, 21 ವರ್ಷ ಹೆಂಗಸರಿಗೆ ಮಾಡಬೇಕು ಅಂತ ಹೊರಟಿದ್ದಾರೆ, ಕನಿಷ್ಠ ವಯಸ್ಸು ಅಂತ. ಅವಳು ಮನೆಗೆ ಬಂದಿರ್ತಾಳೆ. ಮನೆಗೆ ಬಂದಾಗ 20, 25 ವರ್ಷದಿಂದ ತಾಯಿ ಮನೆಯಲ್ಲಿದ್ಲು. ಇಲ್ಲಿ ಗಂಡನ ಮನೆಗೆ ಬಂದಾಳೆ, ಅವನನ್ನು ಒಪ್ಪಿಕೊಂಡು ಬಂದಾಳೆ. ಅವಳಿಗೆ ಒಂದು ವಾರ ಆಗಬೇಕಾದ್ರೆ ಒಂದು ಸಲ ತಾಯಿ ಮನೆಗೆ ಹೋಗ್ಬೇಕು ಅಂತ ಅನಿಸ್ತದೆ. ನಾನೊಂದು ಸಲ ತಾಯಿ ಯಾವ ಬಂದದ್ದು 1 ವಾರ ಆಗಲಿಲ್ಲ ಮಾರೈತಿ, ನಿನಗೆ ಇಷ್ಟು ಎಂಥದ್ದು ಎಳೆಯುದು ಅಂತ ನಾವು ಕೆಲವು ಬಾರಿ ಕೇಳ್ತೇವೆ. ನಮಗೆ ಹೆಂಡತಿಯನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ಅದೊಂದು ಬೇರೆ ಭಾಗ. ಆದರೆ ಅವಳು ಹೋಗುವುದನ್ನು ನಾವು ಒಪ್ಪುವುದಿಲ್ಲ ಅಂತ. ಆದರೆ ಅವಳಿಗೇನು ಅಂತ ಕೇಳಿದರೆ ಆ ತಾಯಿಯ ಮನೆ ನೆನಪಾಗ್ತಾ ಇರ್ತದೆ. ಯಾವ ಮನೆಯಲ್ಲಿ ಪ್ರಾರಂಭದ ಈ ಹಂತದಲ್ಲಿ ಹೆಣ್ಣನ್ನು ಸಂತೈಸ್ತಾರೋ ಆ ಮನೆ ತುಂಬ ಚೆನ್ನಾಗಿರ್ತದೆ. ಹೇಗೆ ಸಂತೈಸೋದಂದರೆ ಅವಳು ಹೇಳ್ತಾಳೆ ನಾನು ಹೋಗಬೇಕು ಅಂತ, ಆಯ್ತು ಮಾರೈತಿ ಹೋಗುವ ಅಂತ ಹೇಳುವಂಥವ್ರು ಕೆಲವು ಜನ. ಕೆಲವು ಸರ್ತಿ ಅವಳಿಗೊಂದು ಇರ್ತದೆ ಮದುವೆ ಆದ ಮೇಲೆ ತಂದರಿಗೆ ಎಷ್ಟಾಗಿದ್ರೆ ನಿಜವಾಗಿ ಅವಳು ನನ್ನ ಜೊತೆಯಲ್ಲಿ ನನ್ನ ಭಾಗವಾಗಿ ಇರುವಂಥವಳು. ಅವಳು ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳಲಿಕ್ಕೆ ನಮಗೆ ನಾಚಿಕೆ, ಹೆಂಡತಿ ಅಂತ ಹೇಳಲಿಕ್ಕೆ ನಾಚಿಕೆ, ಧರ್ಮಪತ್ನಿ ಅಂತ ಹೇಳಲಿಕ್ಕೆ ನಾಚಿಕೆ. ಕೆಲವು ಸರ್ತಿ ನಮ್ಮ ಹಳೆಯ ಪದ್ಧತಿಯಲ್ಲೆಲ್ಲ ಇವಳು ನನ್ನ ಯಜಮಾನಳು ಅಂತ ಹೇಳ್ತಾ ಇದ್ರು. ಈಗ ಹೇಳಿದರೆ ಅವಳು ಮತ್ತೆ ಬೀಗದ ಕೈ ಕೇಳಿದರೆ ಯಜಮಾನ್ ಅಂತ ಹೇಳಿದ್ರಲ್ಲ ನನಗೆ ಬೀದಿಗೆ. ಈಗ ಹೀಗೆ ಏನೋ ಯಾವುದೋ ಒಂದು ಅರ್ಥ. ಒಟ್ಟು ನಿಜವಾಗಿ ಪ್ರಭು ಶ್ರೀರಾಮಚಂದ್ರ ಇದ್ದಲ್ಲ, ಪ್ರಭು ಶ್ರೀರಾಮಚಂದ್ರ ಅವನ ಹೆಂಡತಿಯನ್ನು ಮಿಸೆಸ್ ರಾಮ ಅಂತ ಹೇಳಲಿಲ್ಲ, ಮಿಸೆಸ್ ರಾಮ ಅಂತ ಹೇಳಲಿಲ್ಲ. ಅವ್ರು ಹೇಳಬೇಕಾದ್ರೆ ಹೇಳ್ತಾಳೆ ಇವಳು ಯಾರು ಅಂತ ಕೇಳಿದರೆ
ನನ್ನ ಸಹಧರ್ಮಿಣಿ ಅಂತ. ಅವನು ಸೀತೆ ಅಂತ ಹೇಳಿ ನಮ್ಮ ಅನೇಕ ನೀವು ನೋಡಿರ್ಬೋದು, ಅನೇಕ ಮನೆಗಳಲ್ಲಿ ನಮ್ಮ ಹಿರಿಯರು ಹೆಂಡತಿ ಹೆಸರನ್ನು ಹೇಳೋದಿಲ್ಲ, ಗಂಡನ ಹೆಸರು ಮಾತ್ರ ಅಲ್ಲ, ಹೆಂಡತಿ ಗಂಡನ ಹೆಸರು ಹೇಳಬಾರ್ದು ಮಾತ್ರ, ಹೆಂಡತಿ ಹೆಸರಲ್ಲಿ ಓಯ್ ಅಂತ ಹೇಳ್ಬಿಡ್ತಾರೆ. ಗೊತ್ತಲ್ಲ ಕೆಲವರು ಹಿರಿಯರು. ಈಗ ಬಿಡಿ, ಈಗ ಗಂಡನ ಹೆಸರನ್ನು ಕರೆಯುವಂಥದ್ದೇ ಅಭ್ಯಾಸ ಆಗಿಬಿಟ್ಟಿದೆ. ರಾಮ ಅದಕ್ಕೋಸ್ಕರ ತನ್ನ ಹೆಂಡತಿಯನ್ನು ಸಹಧರ್ಮಿಣಿ ಅಂತ ಹೇಳಿದ. ಸಹಧರ್ಮಿಣಿ ಅಂದರೆ ಏನು? ಧರ್ಮಕ್ಕೆ ಸಿಕ್ಕಿದವಳಲ್ಲ. ಸಹಧರ್ಮಿಣಿ ಅಂದರೆ ನನಗೆ ಧರ್ಮವನ್ನು ಹೇಳಿಕೊಟ್ಟವಳು. ನೀವು ರಾಮಾಯಣವನ್ನು ಓದಿದ್ದೀರಾ ಅಲ್ಲ, ನೋಡು ಇದ್ದೀರಾ. ಅಲ್ಲಿ ದೋಣಿಗೆ ಹತ್ತಬೇಕಾದ್ರೆ ರಾಮ ಸೀತೆಯನ್ನು ಮೊದಲು ಹತ್ತಿಸಿ ಆಮೇಲೆ ಹತ್ತಿದ. ಅದಕ್ಕಿಂತ ಮೊದಲು ಅವ ಕಾಡಿಗೆ ಹೋಗಬೇಕಾದ್ರೆ ಸೀತೆ ಹೇಳಿದ್ರು ನಾನು ಬರ್ತೇನೆ ಅಂತ. ರಾಮ ಹೇಳಿದ ಎಲ್ಲಿಗೆ ಬರ್ತಿ ಮಾರೈತಿ ನೀನು? ಕಾಡಂದ್ರೆ ಏನು ತಿಳ್ಕೊಂಡಿದ್ದಾರೆ? ಅಲ್ಲಿ ಕಲ್ಲಿದೆ, ಮುಳ್ಳಿದೆ, ನಿನಗೆ ಎಷ್ಟು ದಿವಸ ನಡೆದು ಗೊತ್ತಿಲ್ಲ ನಿನಗೆ. ಅಲ್ಲಿ ಕಾಡು ಮೃಗಗಳಿದೆ, ಹುಲಿ ಇದೆ, ಚಿರತೆ ಇದೆ, ಕರಡಿ ಇದೆ ಅಂತ. ಆಗ ರಾಮನಿಗೆ ಸೀತೆಯ ಧರ್ಮ ಏನು ಹೇಳುತ್ತೆ, ಹೆಂಡತಿ ಅಂದರೆ ಒಂದು ಸಂಸಾರ ಅಂದರೆ ಏನು ಹೇಳುತ್ತೆ ಅಂತ ಹೇಳುವುದನ್ನು ಅವಳು ವಿವರಿಸಿದ್ದು. ಹಂತದಲ್ಲಿ ಸೀತೆ ಧರ್ಮದ ಬಗ್ಗೆ ಅವನಿಗೆ ಹೇಳ್ತಾಳೆ ಅಂತ. ಅದಕ್ಕೋಸ್ಕರ ಅವ ಹೇಳಿರುವಂಥದ್ದು ನನ್ನ ಸಹಧರ್ಮಿಣಿಯವಳು ಅಂತ. ನಿಮಗೂ ಅನೇಕರಿಗೆ ಈಗ ಅನುಭವಕ್ಕೆ ಬಂದಿರುವ ಅನೇಕ ಸಂಗತಿಗಳು. ನಾನು ಅದಕ್ಕೆ ಹೇಳಿದ್ದು ಅವಳು ಕುಟುಂಬದ ಬೆಳಕವಳು ಅಂತ, ಕುಟುಂಬದ ಬೆಳಕವಳು ಅಂತ. ಈಗ ಅನೇಕ ಮನೆಗಳಲ್ಲಿ ಊಟದ ವ್ಯವಸ್ಥೆ ಹೇಗೆ ಅಂತ ಹೇಳಿದರೆ ಒಂದು ಮೇಜು, ಟೇಬಲ್ ಮೀಲ್ಸ್. ನಮಗೆ ಅದನ್ನು ಆ ಕೋಣೆ ಒಳಗೆ ಕೊಂಡೋದ್ರೆ ಹೇಗೆ ಆ ಟೇಬಲ್ ಅಂತಲೇ ಒಂದು ಆಶ್ಚರ್ಯ. ಅಂಥದ್ದು ಹೇಗೆ ಮಾಡಿ ಒಟ್ಟು ಮತ್ತೆ 4 ಕಾಲನ್ನು ಸಿಕ್ಕಿದೆ ಏನೋ ಮಾಡಿ ಆ ಟೇಬಲ್ನಲ್ಲಿ ಹಾಗೆ 2 ಅಥವಾ 3 ಮಕ್ಕಳಿದ್ದಾರೆ ಅಂತ ತಿಳ್ಕೊಂಡು, 3 ಅಪರೂಪ ಇರ್ಬೋದು ಅಷ್ಟೇ, 2 ಮಕ್ಕಳು, ಇವರು 2, ಅಷ್ಟು ಜನಕ್ಕೆ ಜಾಗ. ಬಡಿಸೋದು ಹೇಗೆ? ಹಿಂದಿನ ಬಡಿಸಿದ್ರೆ ಇವನ ಅಂಗಿಗೆ ಬೀಳ್ಬೋದು ಅಥವಾ ಬಟ್ಟೆಗೆ ಬೀಳ್ಬೋದು. ಅದಕ್ಕೋಸ್ಕರ ಅವರು ತಂದು ಇಟ್ಟು ಬಿಡ್ತಾರೆ ಎಲ್ಲ, ಅನ್ನ ಸಾಂಬಾರು ಪಲ್ಯನೋ ಇದನ್ನೆಲ್ಲ. ಆಮೇಲೆ ನೀವೇ ಹಾಕ್ಕೊಳ್ಳಿ. ಆ ಪದ್ಧತಿ ಇಲ್ಲವೇ ಇಲ್ಲ ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಯಾಕಿಲ್ಲ ಅಂತ ಕೇಳಿದರೆ, ನಮ್ಮ ತಾಯಿ ಬಡಿಸ್ತಾನಲ್ಲ ನಮಗೆ. ನಾನು ಅನೇಕ ಬಾರಿ ಹೇಳಿಕ್ಕಿದೆ, ಮನೆಗೆ ಮತ್ತು ಹೋಟೆಲಿಗೆ ಏನು ವ್ಯತ್ಯಾಸ? ಮನೆಯಲ್ಲೇ ಉಳ್ಕೊಳ್ಳಿಕ್ಕೆ ಜಾಗ ಇದೆ, ಊಟ ಉಪಚಾರ ಸಿಗ್ತದೆ. ಹೋಟೆಲಲ್ಲಿ ಅದು ಸಿಗ್ತದೆ. ಹೋಟೆಲಲ್ಲಿ ನೀವು ಹಣ ಕೊಟ್ಟರೆ ಆಯ್ತು ಅಷ್ಟೇ, ಉಳ್ಕೊಳ್ಳಿಕ್ಕೆ ಜಾಗ ಸಿಗ್ತದೆ. ಅದು ಬೇರೆ ಬೇರೆ 3 ಸ್ಟಾರು 5 ಸ್ಟಾರು ಎಲ್ಲ ಸ್ಟಾರ್ಗಳು ಇದೆ ಅಲ್ಲಿ, ಊಟ ಉಪಚಾರದ ವ್ಯವಸ್ಥೆನೂ ಇದೆ ಅಲ್ಲಿ. ಹಾಗಾದರೆ ಅಲ್ಲಿಗೂ ಇಲ್ಲಿಗೆ ಏನು ವ್ಯತ್ಯಾಸ ಅಂತ ಕೇಳಿದರೆ, ಮನೆಯಲ್ಲಿ 2 ವಿಶೇಷವಾದ ಸಂಗತಿಗಳು ಸಿಗ್ತದೆ. ಹೋಟೆಲ್ನಲ್ಲಿ ಸಿಕ್ಕದ್ದು, ಹೊರಗಡೆ ಸಿಕ್ಕದ್ದು. ಒಂದು ಪ್ರೀತಿ, ಆತ್ಮೀಯತೆ. ಅದು ಹೋಟೆಲ್ನಲ್ಲಿ ಇಲ್ಲ. ಹೋಟೆಲ್ನಲ್ಲಿ ಅವನು ಬಡಿಸೋನು ಬೈದುಕೊಂಡೇ ಬಡಿಸ್ತಾನೆ. ಬೈದಂದರೆ ಎದುರಿನಲ್ಲಿ ಬೈಯೋದಿಲ್ಲ, ಆದರೂ ಬಡಿಸ್ತಾನೆ. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಬಡಿಸೋದು ಅಥವಾ ನೀವುಗಳು ಬಡಿಸೋದು ಹೇಗೆ ಅಂತ ಕೇಳಿದರೆ, ಆ ಅನ್ನವ ಸಾಂಬಾರು ನೀವು ಸಟ್ಟುಗದಲ್ಲಿ ಹಾಕಿದರೆ ಅದು ಸಟ್ಟುಗಲ್ಲಂತೆ, ಅದರ ಹಿಂದೆ ಇರೋ ಕೈ ಅಂತೆ. ಕೈಯೂ ಅಲ್ಲ, ಅದರ ಹಿಂದೆ ಇರೋ ಹೃದಯ ಅಂತ. ಅದಕ್ಕೋಸ್ಕರ ಅನ್ನ ಬಡಿಸ್ಬೇಕಾದ್ರೆ, ಸಾಂಬಾರು ಬಡಿಸ್ಬೇಕಾದ್ರೆ, ಪಾಯಸ ಬರಬೇಕಾದ್ರೆ ಪ್ರೀತಿಯಿಂದ ಬಡಿಸ್ತಾರೆ ಅಂತ. ಪ್ರೀತಿ ಆತ್ಮೀಯತೆ ನಮ್ಮ ಮನೆಯಲ್ಲಿ ಮಾತ್ರ ಸಿಕ್ಕುದದು, ಇನ್ನೆಲ್ಲಿ ಸಿಕ್ಕುದಿಲ್ಲ. ಅದು ಇನ್ನು ಯಾವ ಜಾಗಕ್ಕೆ ಹೋದ್ರೂ ಇಲ್ಲ, ಅಷ್ಟು ಆತ್ಮೀಯತೆ. ಈಗ ಎಲ್ಲಿದೆ? ಈಗ ಬಡಿಸ್ಲಿಕ್ಕೆ ಇಲ್ವಲ್ಲ, ನೀವೇ ಬಡಿಸ್ಕೊಳ್ಳಿ. ನಮಗೆಲ್ಲ ಏನಾಗ್ತದೆ ಅಂತ ಕೇಳಿದರೆ, ಗಂಡಸರಿಗೆ ವಿಶೇಷವಾಗಿ ಅಥವಾ ಮಕ್ಕಳಿಗೆ ಎಷ್ಟು ತಿನ್ನಬೇಕು ಅಂತ ಗೊತ್ತಿಲ್ಲ. ಒಳ್ಳೇದಾಗಿದೆ ಅಂದರೆ ಗಂಟ ಬಡಿಸಿನು. ಆವಾಗ ಹೆಂಡತಿ ಹೇಳ್ತಾಳೆ ಅಥವಾ ತಾಯಿ ಹೇಳ್ತಾಳೆ, ಈಗ ಸಾಕು, ರಾತ್ರಿಗೆ ಬೇಕಾದ್ರೆ ಬಡಿಸು ಅಥವಾ ಮಾಡುವ ತೊಂದರೆ ಇಲ್ಲ. ಯಾರು ಹೇಳುವುದಂತೆ ಅವಳಿಗೆ ಅಂದಾಜಿರುವುದು, ಮನೆಯವಳಿಗೆ ಅಂದಾಜಿರುವುದು, ಗಂಡನ ಅಂದಾಜು ಅವಳಿಗೆ ಇರುವುದು, ಮಕ್ಕಳ ಅಂದಾಜು ಅವಳಿಗೆ ಇರುವುದು. ಇಲ್ಲದೆ ನಾವು ಕುತ್ತಿಗೆವರೆಗೆ ತಿಂದು ಹೇಳಲಿಕ್ಕಾಗೋದು ಸ್ವಲ್ಪ ಕಷ್ಟಪಡುವ. ಎಲ್ಲ ಹಂತದಲ್ಲಿ ಅವಳ ಪಾತ್ರ ಇದೆ. ಸಂಸ್ಕಾರ ಮನೆಯಲ್ಲಿ ಸಿಕ್ಕುದು, ಅದು ಬೇರೆ ಕಡೆಯಲ್ಲಿ ಸಿಕ್ಕುವುದಿಲ್ಲ. ಹಂತದ ಸಂಸ್ಕಾರಗಳು ಅದು ಮನೆಯಿಂದಲೇ ಸಿಕ್ಕುದು, ಮನೆಯಲ್ಲಿ ತಾಯಿಯಿಂದಲೇ ಸಿಕ್ಕುದು. ಇರ್ಬೋದು ಕೆಲವು ಗಂಡಸರು ನೀವು ಇರ್ಬೋದು, ಇಲ್ಲ ಅಂತ ನಾನು ಹೇಳಿದಿಲ್ಲ. ಪ್ರಮುಖ ಪಾತ್ರ ಅವಳದು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವುಗಳು ಎಲ್ಲರೂ ಈಗ ಅಲ್ಲಿ ಫೋಟೋ ತೆಗಿತಾ ಇದ್ದಾರೆ, ಕ್ಲಿಕ್ ಅಂತ ಮಾಡ್ತಾರೆ. ಕ್ಲಿಕ್ ಅಂತ ಮಾಡಿದ ಕೂಡಲೇ ಅದರ ಹಿಂದೆ ಒಂದು ಪರದೆ ಉಂಟು. ಆ ಪರದೆಯಲ್ಲಿ
ನಮ್ಮ ಫೋಟೋ ಬರ್ತದೆ. ನಮ್ಮ ಕಣ್ಣಿನಲ್ಲಿಯೂ ಹಿಂದೆ ಒಂದು ಪರದೆ ಉಂಟು. ಆ ಪರದೆಯಲ್ಲಿ ಮೊದಲು ಪ್ರಿಂಟ್ ಆದಂತ ಚಿತ್ರ ಯಾರ್ದು ಹೇಳಿ? ಅಮ್ಮಂದೆ. ನಾವು ನೋಡಿರುವುದೇ ನಮ್ಮ ಅಮ್ಮನನ್ನು, ನಿಮ್ಮ ಮಕ್ಕಳು ನಿಮ್ಮನ್ನು. ಆ ಮಗುವಿಗೆ ಬೇರೆ ಯಾವುದು ಗೊತ್ತಿಲ್ಲ. ಆ ಮಗುವಿನ ಕಣ್ಣಿನ ಪರದೆಯಲ್ಲಿ ಬಿದ್ದಿರುವಂಥದ್ದೇ ಮೊದಲು ಚಿತ್ರ ಅಮ್ಮಂದು. ಆ ಮಗು ನಾಲಿಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತದೆ. ಮೊದಲ ಶಬ್ದ ಯಾವುದು? ಅಮ್ಮನೇ. ಮೊದಲು ಆ ಮಗುವನ್ನು ನಮ್ಮನ್ನು ಅಪ್ಪಿಕೊಂಡವರು ಯಾರು ಅಂತ ಕೇಳಿದ್ರೆ ಅಮ್ಮ. ನಮಗೆ ಒಂದು ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ, ಜ್ವರ ಬಂದಿದೆ ಅಂತ ಆದರೆ ನಮ್ಮನ್ನು ತಟ್ತಾ ನಿದ್ರೆ ಮಾಡಿಸಿರುವವಳು, ತನ್ನ ನಿದ್ರೆಯನ್ನು ಕಳ್ಕೊಂಡಿರುವವಳು ಅಮ್ಮನೇ. ನಾವೇನಾದ್ರು ತಪ್ಪು ಮಾಡಿದರೆ, ಮತ್ತೊಂದು ಮಾಡಿದರೆ, ಏನು ಕೆಟ್ಟದ್ದು ಮಾತಾಡಿದರೆ, ಇದು ಮಾಡಿದರೆ ತಿದ್ದುವವಳು ಅಮ್ಮನೇ. ಅಂದರೆ ಸಂಸ್ಕಾರವನ್ನು ಜೀವನದಲ್ಲಿ ಕೊಡುವವಳು ಅಮ್ಮನೇ. ಅಮ್ಮನಿಗೆ ಸಹಕಾರಿಯಾಗಿ ಅಪ್ಪ. ಅದಕ್ಕೋಸ್ಕರ ನಮ್ಮ ಇಡೀ ಇದರಲ್ಲಿ ದೇವರು ಯಾರು ಅಂತ ಕೇಳಿದರೆ ನಾವು ಅನೇಕ ಸಲ ಗಣಪತಿಯನ್ನು, ಈಶ್ವರನನ್ನು, ಪಾರ್ವತಿಯನ್ನು, ಇನ್ನೊಬ್ಬರನ್ನು ಎಲ್ಲ ನಾವು ಹೇಳ್ತೇವೆ ನಾವು. ಆದರೆ ನಮ್ಮ ಜೀವನದ ಮೊದಲ ದೇವರು ಯಾರು ಅಂತ ಕೇಳಿದರೆ ಅದು ತಾಯಿ. ಅದಕ್ಕೆ ಮಾತೃದೇವೋ ಭವ. ನಮ್ಮ ಇಡೀ ನಮ್ಮ ಸಂಸ್ಕೃತಿಯ ಮೂಲ ಬಿಂದು ಅವಳೇ ತಾಯಿ, ಮಾತೃದೇವೋಭವ. ಅದಾದ ಮೇಲೆ ಪಿತೃದೇವೋಭವ. ಅದಾದ ಮೇಲೆ ನಮಗೆ ಜೀವನಕ್ಕೊಂದು ದಿಕ್ಕು ಕೊಟ್ಟಂತ ಗುರುದೇವೋಭವ. ಅದಾದ್ಮೇಲೆ ಇಡೀ ಪ್ರಕೃತಿ ನಮ್ಮನ್ನು ಇದು ಮಾಡಿದೆ, ಅದಕ್ಕೋಸ್ಕರ ಅತಿಥಿ ದೇವೋಭವ. ಹೀಗೆ ದೇವರನ್ನು ಕಾಣುವಂಥದ್ದು ಅದು ನಮ್ಮ ಮನೆಯಲ್ಲಿ. ಸಂಸ್ಕಾರ ಸಿಕ್ಕುವುದು ಅದು ನಮ್ಮ ಮನೆಯಲ್ಲಿ. ಅಂತ ಮನೆ ನಮ್ಮದಾಗಬೇಕು ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ಮನೆಯಲ್ಲಿ ನೀವೇನು ಮಾತಾಡ್ತೀರಾ ಅದು ಮುಂದಿನ ಪೀಳಿಗೆಗೆ ಹೋಗ್ತದೆ. ಮನೆಯಲ್ಲಿ ಏನು ಸಂಸ್ಕಾರ ಕೊಡ್ತೀರಾ ಅದು ಮುಂದಿನ ಪೀಳಿಗೆಗೆ ಹೋಗ್ತದೆ.
ಸಂಘದ ಒಬ್ಬರು ಹಿರಿಯರಿದ್ದರು. ಅವರ ಹೆಸರು ಕೃಷ್ಣಪ್ಪ ಅಂತ. ಅವರಿಗಿಲ್ಲ, ಒಂದು 3-4 ವರ್ಷ ಆಯ್ತು ಅವ್ರು ತಿಳಿಯೋಗಿ. ಸಂಘದಲ್ಲಿ 2 ರೀತಿಯ ಜನ ಇದ್ದಾರೆ. ನಿಮಗೆ ಸಂಘ ಹೆಚ್ಚಿನವರಿಗೆ ಅಂದಾಜಿದೆ ಅಂತ ಅಂದ್ಕೊಳ್ತೇನೆ. ಸಂಘ RSS ಜನರಿಗೆ ಗೊತ್ತಿದೆ, ಹೆಚ್ಚಿನವ್ರಿಗೆ ಗೊತ್ತಿದೆ. ಇರಲಿ, RSSನಲ್ಲಿ 2 ರೀತಿಯ ಜನ. ಒಂದು ನಮ್ಮ ಹಾಗೆ ಇರುವಂಥವ್ರು, ನಾವು ಸಂಸಾರ ಕುಟುಂಬ ಎಲ್ಲ ಇದ್ದು ಸಂಘದ ಕೆಲಸ. 100ರಲ್ಲಿ 95 ಹಾಗೆ. ಇನ್ನೊಂದು 5% ಜನ ಅವರು ಮದುವೆ ಆಗೋದಿಲ್ಲ. ಅವರು ತುಂಬ ಕಲ್ತಿರ್ತಾರೆ, MBBS ಇರ್ಬೋದು, ಇಂಜಿನಿಯರ್ ಇರ್ಬೋದು, ಡಬಲ್ ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಇರ್ಬೋದು. ಅವರು ಎಲ್ಲವನ್ನು ಬಿಟ್ಟು ದೇಶದ ಕೆಲಸನೇ ಮಾಡೋದು, ಸಮಾಜದ ಕೆಲಸನೇ ಮಾಡೋದು. ಹಾಗೆ ಇದ್ದವರು ಒಬ್ಬರು ಕೃಷ್ಣಪ್ಪ ಅಂತ. ಅವರು BA ಆನರ್ಸ್ ಗೋಲ್ಡ್ ಮೆಡಲ್ ಪಡೆದು ಬಂದಂಥವ್ರು. ಅವರು ಮತ್ತು ಅವರಿಂದ ಕಿರಿಯ ಇದ್ದಂಥ ಒಬ್ಬರು ಪ್ರಚಾರಕರು ಒಂದು ಮನೆಗೆ ಹೋದರು. ಮನೆ ಸಂಪರ್ಕ ನಮ್ಮದು ಸಹಜವಾದಂಥ ಒಂದು ಪ್ರಕ್ರಿಯೆ ನಮ್ಮ ಸಂಘಟನೆಯಲ್ಲಿ. ಅಲ್ಲಿಗೆ ಹೋಗಿ ಬಾಗಿಲು ತಟ್ಟಿದರು ಅಂತ. ಬಾಗಿಲು ತಟ್ಟಿದ ಕೂಡಲೇ 2 ಮಕ್ಕಳು ಆ ಬಾಗಿಲನ್ನು ತೆರೆದರು. ಒಬ್ಬ 10 ವರ್ಷ, ಇನ್ನೊಬ್ಬ ಅವನ ತಂಗಿ 8 ವರ್ಷ ಸುಮಾರು. ಇವರ ಮನೆಯವರ ಹೆಸರು ಗಂಗಾಧರ್ ಅಂತ. ಇವರ ಮಕ್ಕಳ ಹತ್ರ ಕೇಳಿದರು, ಗಂಗಾಧರ್ ಇದ್ದಾರಾ ಅಂತ. ಸಾಮಾನ್ಯ ನಾವೇನು ಹೇಳ್ತೇವೆ, ಇಲ್ಲ ಅಂತ. ಆ ಮಕ್ಕಳು ಉತ್ತರ ಕೊಡಲೇ ಇಲ್ಲ. ಇದ್ದಾರ ಅಂತ ಕೇಳಿದಕ್ಕೆ ಉತ್ತರ ಕೊಡಲಿಲ್ಲ. ಅವ್ರು ಹೇಳಿದ್ರು, ಒಳಗೆ ಬನ್ನಿ. ಒಳಗೆ ಹೋಗಿ ನಿಂತ ಕೂಡಲೇ ಮತ್ತೆ ಕೇಳಿದರು, ಗಂಗಾಧರ್ ಇದ್ದಾರಾ? ಅವ್ರು ಹೇಳಿದ್ರು, ಕೂತ್ಕೊಳ್ಳಿ. ಕೂತ್ಕೊಂಡ ಮೇಲೆ ಮತ್ತೆ ಕೇಳಿದರು, ಗಂಗಾಧರ್ ಇದ್ದಾರಾ? ಆವಾಗ ಅವರು ಹೇಳಿದರು, ನೀವು ಕಾಫಿ ಕುಡಿಯೋದ, ಚಹಾ ಕುಡಿಯೋದ, ಹಾಲು? ಇವರು ಹೇಳಿದ್ರು, ನಾವು ಹಾಲು ಕುಡಿಯೋದು. ಒಳಗೆ ಹೋದರು, ಹಾಲು ತಂದು ಕೊಟ್ಟರು. ಇವರು ಕುಡಿದು ಆದ ಮೇಲೆ ಹುಡುಗ ಹೇಳಿದ, ನನ್ನ ತಂದೆ ಹೊರಗಡೆ ಹೋಗಿದ್ದಾರೆ, ಒಂದು 10-15 ನಿಮಿಷ ಬರ್ತಾರೆ ಅಂತ. ಇದು ಸಂಸ್ಕಾರ ಅಂತ. ಈ ಸಂಸ್ಕಾರವನ್ನು ನಾವು ಮುಂದಿನ ಪೀಳಿಗೆಗೆ ನಾವು ಕೊಡ್ತಾ ಇದ್ದೇವೆ. ಕೆಲವು ಮನೆಗಳಿಗೆ ನಾವೆಲ್ಲ ಹೋಗಿರ್ತೇವಲ್ಲ, ಹೋಗಿ ಆ ಮನೆಯವರ ಹತ್ರ ಮಾತಾಡ್ತೇವೆ. ಅನೇಕರು ಸಂಬಂಧಿಕರು ಹೋಗ್ತಾರೆ. ಚಿಕ್ಕಪ್ಪನ ಮನೆಗೋ ದೊಡ್ಡಪ್ಪನ ಮನೆಗೋ ನಾವು ಹೋಗಿರ್ತೇವೆ. ಹೋಗಿ ಎಲ್ಲ ಅವ್ರ ಹತ್ರ ಮಾತಾಡಿ ಹೊರಡ್ಬೇಕಾದ್ರೆ, ಅಲ್ಲ ಮನೆ ನಿನ್ನ 2 ಜನ ಮಕ್ಕಳಿದ್ದಾರಲ್ಲ, ಎಲ್ಲಿದ್ದಾರೆ? ಅವರು ಮೇಲೆ ಓದ್ತಾ ಇದ್ದಾರೆ. ಎಂತ ಸಾಮಾರಿರುವುದು. ಈಗ ಅಂಕದ ಮೇಲೆಯೇ ಜೀವನ ನಡೀತದೆ ಅಂತ ಯೋಚನೆ ಮಾಡಿ, ಸಂಬಂಧಗಳಿಲ್ಲ. ಈ ಚಿಕ್ಕಪ್ಪ ಬಂದರೆ, ದೊಡ್ಡಪ್ಪ ಬಂದರೆ, ಮಾವ ಬಂದರೆ, ಭಾವ ಬಂದರೆ, ಯಾರೋ ಬಂದಿದ್ದಾರೆ, ನೀನೊಂದ್ಸಲ ಬಂದು ಮಾತಾಡಿಸಬೇಕು ಅಂತ ಹೇಳುವಂಥದ್ದು ಎಲ್ಲಿದೆ ಇವತ್ತು? ಈ ಜೀವಂತ ಸಂಬಂಧಗಳೇನಿದೆ ಅದನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಆ ಮಗುವಿಗೂ ತಂದೆಗೂ ತಾಯಿಗೂ ಸಂಬಂಧ ಇಲ್ಲ ಅಂತ ಬರ್ತದೆ. ಒಂದು ಬಾರಿ ಪುತ್ತೂರಿನಲ್ಲಿ ಒಂದು 25 ವರ್ಷ ಆಗಿರ್ಬೋದು ಅಂತ ಕಾಣ್ತದೆ, ಒಂದು ಅನಾಥಾಶ್ರಮ, ಅದರ ಉದ್ಘಾಟನೆ PG ಶ್ರೀಗಳಿಂದ. ನಾನು ಕಾರ್ಯಕ್ರಮದಲ್ಲಿ ಇರುವವನು. ಅವರು ವೇದಿಕೆ ಹತ್ತಬೇಕಾದ್ರೆ ನನ್ನ ಹತ್ರ ಕೇಳಿದರು, ನಾನು ಇವತ್ತು ಏನು ಮಾತಾಡಬೇಕು ಅಂತ. ನಾನು ಹೇಳಿದೆ, ಎಂತ ಸ್ವಾಮೀಜಿಯವರೇ, ನಿಮ್ಮ ಒಂದು ಕೂದಲಿನಷ್ಟು ಯೋಗ್ಯತೆ ನನಗಿಲ್ಲ, ನಾನೆಂತ ಹೇಳೋದು? ಹಾಗೆಲ್ಲ ನಾನು ಶಾಲೆಗಳನ್ನು ಉದ್ಘಾಟನೆ ಮಾಡ್ತೇನೆ, ಹೋಟೆಲ್ಗಳನ್ನು ಉದ್ಘಾಟನೆ ಮಾಡ್ತೇನೆ. ಆ ಎಲ್ಲ ಸಂದರ್ಭದಲ್ಲಿ ಈ ಶಾಲೆ ಇನ್ನಷ್ಟು ಶಾಲೆ ಆಗಲಿ, ಈ ಹೋಟೆಲ್ ಇನ್ನಷ್ಟು ಹೋಟೆಲ್ ಆಗಲಿ, ಈಗೇನು ನಾನು ಹೇಳಬೇಕು? ಅದು ಒಂದು ಏನು ಗತಿ ಇಲ್ಲದವರಿಗೆ ಇರುವಂಥ ಒಂದು ಆಶ್ರಮ. ಅದು ಆ ಆಶ್ರಮ ಬೆಳೆಯೋದು ಅಂತ ಹೇಳಿದರೆ ಮಕ್ಕಳು ತಂದೆ ತಾಯಿಯನ್ನು ಬಿಡಬೇಕು ಅಂತ ಲೆಕ್ಕ. ಅಲ್ಲಿ ಬಿಡಿ, ಅಲ್ಲಿ ಅವರು ಮತ್ತೆ ಬಾರಿ ಬುದ್ಧಿವಂತಿಕೆಯಲ್ಲಿ ಅವರೆಲ್ಲ ಉತ್ತರ ಕೊಟ್ಟರು ಬೇರೆ. ಇವತ್ತು ಅಂಥದ್ದು ಹೆಚ್ಚಾಗ್ತಾ ಇದೆ. ಯಾಕೆ ಅಂತ ಕೇಳಿದರೆ, ನಾವು ನಮ್ಮ ಮಕ್ಕಳಿಗೆ ಏನು ಸಂಸ್ಕಾರ ಕೊಡಬೇಕಾಗುತ್ತೆ, ಸಂಸ್ಕಾರ ಕೊಡಲಿಲ್ಲ, ಬರೀ ಅಂಕಗಳನ್ನು ಮಾತ್ರ ನೋಡ್ತಾ ಬಂದೆ ನಾವು. ಅಂಕ ಹೆಚ್ಚಿದಕೊಳ್ಳಿಕ್ಕೆ ಏನಾಗಬೇಕು ಅದು ಮಾತ್ರ ಪ್ರಯತ್ನ. ಸಂಬಂಧಗಳಿಲ್ಲ ಇವತ್ತು. ಸಂಬಂಧಗಳನ್ನು ಬೆಳೆಸುವುದೇ ಕುಟುಂಬ, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಕುಟುಂಬದ ಭಾರಿ ಪ್ರಮುಖವಾದಂಥ ಸಂಗತಿ ಸಂಬಂಧಗಳನ್ನು ಬೆಳೆಸೋದು. ಅನೇಕ ಬಾರಿ ನಾವು ಹೇಳ್ತೇವಲ್ಲ, ಅಜ್ಜನ ಮನೆಗೆ ಹೋಗೋದು, ಮಾವನ ಮನೆಗೆ ಹೋಗೋದು, ಇನ್ನೊಂದು ಸಂಬಂಧಿಕರ ಭಾರಿ ಒಳ್ಳೆ ಪರಂಪರೆ, ಅದು ಒಳ್ಳೆ ಸಂಗತಿಗಳದು. ಈಗ ಎಲ್ಲ ನಾವು ಒಳಗೆ ಆಗಿಬಿಟ್ಟಿದ್ದೇವೆ, ಹೊರಗೆ ಇಲ್ಲವೇ ಇಲ್ಲ. ನಾನು
ಬೇರೆ ಬೇರೆ ಕಡೆ ಪ್ರವಾಸ ಮಾಡ್ತಾ ಇರ್ತೇನೆ. ಉತ್ತರ ಕರ್ನಾಟಕದಲ್ಲಿ ಒಂದ್ಸಲ ನಾನು ಹೋದಾಗ ದೊಡ್ಡ ಮನೆ, ಕಂಡಾಬಿಟ್ಟು ದೊಡ್ಡ ಮನೆ, ಕೆಲವು ಕೋಟಿ ಖರ್ಚಾಗಿರ್ಬೋದು. ಅದಕ್ಕೊಂದು ದೊಡ್ಡದು ಭಯಂಕರ, ಅದು ಎಕರೆಗಟ್ಟಲೆ ಇದೆ. ಅದಕ್ಕೊಂದು ದೊಡ್ಡ ಕಾಂಪೌಂಡಿಗೆ ದೊಡ್ಡ ಗೇಟು, ಭಾರಿ ದೊಡ್ಡ ಗೇಟು. ಗೇಟಿನಲ್ಲಿ ಬರೆದಿದೆ ಏನು ಹೇಳಿ, ನಾಯಿಗಳಿವೆ ಹೆಚ್ಚಲಿ. ಹೊರಗಡೆ ನಾಯಿ ಇರುವುದಾ ಒಳಗಡೆ ಇರುವವರು ಹಾಗೆಯೇ ಗೊತ್ತಿಲ್ಲ. ಅದು ಜೀವನ, ಅದೊಂದು ಜೈಲು. ಜೈಲಿಗೆ ಅದಕ್ಕೇನು ವ್ಯತ್ಯಾಸ ಹೇಳಿ? ಆ ಜೈಲು ಅವರು ಹೊರಗೆ ಬರಲಿಕ್ಕಿಲ್ಲ, ಒಳಗೆ ಯಾರು ಬರಲಿಕ್ಕಿಲ್ಲ. ಅದು ಹಿಂದೂ ಕುಟುಂಬ ಅಲ್ಲ, ಹಿಂದೂ ಕುಟುಂಬ ಅಲ್ಲ. ಹಿಂದಿನ ಕಾಲದಲ್ಲಿ ಮನೆಗಳಿಗೆ ಬಾಗಿಲೇ ಇರಲಿಲ್ಲ ಅಂತ ಹೇಳ್ತಾರೆ. ಒಬ್ಬ ಚೀನಿ ಯಾತ್ರಿಕೆ ಬಂದಿದ್ದ ನಮ್ಮ ದೇಶಕ್ಕೆ. ಅವ ಪ್ರಯಾಣ ಮಾಡಿ ಅವನಿಗೆ ಸ್ವಲ್ಪ ಬಿಸಿಲು ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅವನಿಗೆ ಬಾಯಾರಿಕೆ ಸಿಕ್ಕಾಪಟ್ಟೆ ಆಯಿತು. ಒಂದು ಮನೆ ಎದುರು ಬಂದಿತ್ತು, ಬಾಗಿಲಿಲ್ಲ ಮನೆಗೆ. ಇವನ ಭಾಷೆಯಲ್ಲಿ ಏನೋ ಕೇಳಿದ. ಅಷ್ಟಾಗ ಸುಮಾರು ಒಂದು 18-19 ವಯಸ್ಸಿನ ಹುಡುಗಿ ಬಂದಳು. ಹುಡುಗಿ ಬಂದ ಕೂಡಲೇ ಇವನು ಭಾಷೆ ಬರೋದಿಲ್ಲ ಅಲ್ಲ, ಇವನು ಹೀಗೆ ಕೇಳಿದ. ಅವಳು ಒಳಗೆ ಹೋದಳು. ಇಷ್ಟು ದೊಡ್ಡ ಒಂದು ಗ್ಲಾಸಿನಲ್ಲಿ ಹಾಲು ತಗೊಂಡು ಬಂದಳು. ಈಗಲೂ ನೀವು ಸಿಕ್ಕರ ಮನೆಗೆ ಹೋದರೆ ಪಂಜಾಬಿನಲ್ಲಿ ಅವರು ಇಷ್ಟು ದೊಡ್ಡದು, ನಮ್ಮದು ಇಷ್ಟೇ ಸಣ್ಣದಾಗಿದೆ ಈಗ ಗ್ಲಾಸು, ಇಷ್ಟು ಗ್ಲಾಸ್ ಹಾಗೆ ತಂದ್ಲಂತೆ ಅವಳು. ಅವ ಹೀಗೆ ನೋಡಿದ, ಇದಮ್ಮ ಅಂತ ಹೇಳಿದ. ಪುನಃ ಹೀಗೆ ಒಳಗೆ ಹೋದ್ಲು. ಮತ್ತೆ ಅಷ್ಟೇ ದೊಡ್ಡ ಇದರಲ್ಲಿ ಮಜ್ಜಿಗೆ ತಗೊಂಡು ಬಂದ್ಲು. ಇವನಿಗೇನು ಹೇಳಬೇಕು, ಅಲ್ಲಿ ಒಂದು ಬಾವಿ ಇದ್ದಂತೆ. ಅವ ಹೇಳಿದ ಇದು ಅಂತ. ಅದಕ್ಕೆ ಅವಳು ಹೇಳಿಲ್ಲ ಅಂತ. ಅಯ್ಯೋ ಮರ, ಅದು ನನ್ನ ಹತ್ರ ಕೇಳೋದು ಯಾಕೆ, ನೀನು ಅದನ್ನು ಬೇಕಾದ್ರೆ ಸೇದಿಕೊಂಡು ನೀನು ಕುಡಿಬೋದು ಎಷ್ಟು. ಅದಕ್ಕೆ ಅವನು ವಾಪಸ್ ಹೋದ ಮೇಲೆ ಅಲ್ಲಿ ಬರೆದಿದ್ದಾನೆ, ಭಾರತದ ಕುಟುಂಬ ಹೇಗೆ ಅಂತ ಕೇಳಿದರೆ, ಮನೆ ಹೇಗೆ ಅಂತ ಕೇಳಿದರೆ, ನೀರು ಕೇಳಿದರೆ ಹಾಲು ಕೊಡುವಂಥ ಮನೆ ಅಂತ. ನೀರು ಕೇಳಿದರೆ ಹಾಲು ಕೊಡ್ತೇವೆ ನಾವು. ಅಂಥ ಶ್ರೇಷ್ಠವಾದಂಥ ಮನೆತನಗಳು ನಾವು. ಈಗ ಮನೆಗೆ ಯಾರು ಬರೋದು ಬೇಡ, ನಾವು ಯಾರ ಮನೆಗೆ ಹೋಗೋದಿಲ್ಲ. ಒಂದು ಜೈಲಿನಲ್ಲಿ ಇದ್ದಾಗಿದ್ದು ಕೊರೋನಾ ಮಾಡಿದಂಥ ಭಾರಿ ಒಂದು ಒಳ್ಳೆಯ ಉಪಕಾರದ ಸಂಗತಿ ಅಂದ್ರೆ ಅದು. ಅನೇಕ ಜನ ಮನೆಯಲ್ಲಿದ್ದಂಥ ಹೆಣ್ಣು ಮಕ್ಕಳಿಗೆ ಎಲ್ಲ ಬೆಳಕಿನ ಖುಷಿ. ಇವರ ಮುಖ ನೋಡ್ಲಿಕ್ಕೆ ಇಲ್ಲ ಮಾರೆ. ಬೆಳಿಗ್ಗೆ ಎದುರು ಹೋಗ್ತಾರೆ, ಮತ್ತೆ 8 ಹೊತ್ತಿಗೆ ಬರ್ತಾರೆ. ನಮ್ಮ ಮಕ್ಕಳಿಗೆ ಇವರಿಗೆ ಪರಿಚಯನೇ ಇಲ್ಲದಂತಾಗ ಆಗ್ತದೆ. ಈಗ ಎಲ್ಲಿಗೆ ಹೋಗ್ಲಿಕ್ಕೆ, ಅದು ದೊಡ್ಡ ದೊಡ್ಡ ಮನೆಯಲ್ಲಿ, ದೊಡ್ಡ ದೊಡ್ಡ ಪೇಟೆಗಳಲ್ಲಿ ಇರುವಂಥ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳಲ್ಲಿ ಪೂರ್ತಿ ಎಲ್ಲ ಫ್ಲ್ಯಾಟ್ ಒಟ್ಟು. ಅವನಿಗೆ ಹೊಸ ಅನುಭವ, ಅವರಿಗೆಲ್ಲ ಹೊಸ ಅನುಭವ. ಯಾಕೆಂದರೆ ಇವತ್ತಿನ ಪುರುಸೊತ್ತಿಲ್ಲದಂಥ ಜೀವನದ ವ್ಯವಸ್ಥೆ ಹಾಗೆ ಇರ್ತದೆ. ಒಬ್ಬ ಆಫೀಸರ್ ಇದ್ದ, ಇಲ್ಲಿ ಕೆಲವು ಆಫೀಸರ್ ಇದ್ದಾಗೆ. ಅವನು ಬೆಳಗ್ಗೆ ಎದ್ದು ಫೋನ್ ಮಾಡ್ಲಿಕ್ಕೆ ಶುರು ಮಾಡಿ, ಇನ್ನು ಫೋನ್ ಮುಗಿಯುವುದೇ ಇಲ್ಲ. ಅಷ್ಟವ ಅವನ ಮಗ ಬಂದು ಅಲ್ಲಿ ನಿಂತ. ಏನು ಫೋನ್ ಮಾಡ್ತಾರೆ ಪಕ್ಕ ಖಂಡಿತ ಅವನು. ಏನು ಮಗ ಅಂತ ಕೇಳಿದ, ಏನು ಉತ್ತರ ಕೊಡಲಿಲ್ಲ. ಮತ್ತೆ ಇವ ಮಾತಾಡಲಿಲ್ಲ. ಸ್ವಲ್ಪ ದಬ್ಬರ ಅಲ್ಲೇ ನಿಂತದ್ದು ಖಂಡಿತ. ಏನು ಮಗ ಶಾಲೆಯಲ್ಲಿ ಇವತ್ತು, ಅವನೇನು ಉತ್ತರ ಕೊಡಲಿಲ್ಲ. ಇವು ಮತ್ತೆ ಮುಂದುವರೆದಿತ್ತು. ಆಮೇಲೆ ಮೂರನೇ ಪ್ರಶ್ನೆ, ಅಲ್ಲ ಹಣ ಏನಾದ್ರು ಬೇಕಾ ನಿನಗೆ ಅಂತ, ಅದಕ್ಕೆ ಉತ್ತರ ಕೊಡಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅವ ಫೋನ್ ಇಟ್ಟ ಮೇಲೆ ಕೇಳಿದ, ಮಗ ಯಾಕೆ ನಿಂತಿದ್ದ? ಅಲ್ಲ ನನ್ನ ಹತ್ರ ಒಂದು 5 ನಿಮಿಷ ನೀವು ಮಾತಾಡ್ತೀರಾ? ಮಗನಿಗೆ ಅಪ್ಪನ ಹತ್ರ ಮಾತಾಡ್ಲಿಕ್ಕೆ ಪುರ್ಸೊತ್ತಿಲ್ಲ ಅಪ್ಪನಿಗೆ. ಈಗ ಕೆಲವು ಜನ ಮನೆಯವರು ಕೆಲಸಕ್ಕೆ ಹೋಗುದು, ಯಾರು ನೋಡುದು, ಯಾರು ಮಗುವನ್ನು ಆ ಕೆಲಸದವಳು ನೋಡುದು. ಒಂದು 10-15 ವರ್ಷ ಆದ ಮೇಲೆ ನಿಮಗೆ ಅನಿಸ್ತದೆ, ಅವಾಗ ಒಂದು ರಿಟೈರ್ ಆಗ್ತಿರೋ ಅಥವಾ ಏನೋ ಆಗ್ತಿರೋ, ವಾಲಂಟಿಯರ್ ರಿಟೈರ್ಮೆಂಟೋ ಎಂಥದ್ದೆಲ್ಲ ಆಗಿ ಇರ್ತೀರ. ಆವಾಗ ನಿಮಗೆ ಅನಿಸ್ತದೆ, ನನ್ನ ಮಗ ಅಥವಾ ಮಗಳು ನನ್ನನ್ನು ತುಂಬ ಪ್ರೀತಿ ಮಾಡಬೇಕು ಅಂತ. ಮಾಡ್ತದ? ಅದ ಕೆಲಸದವಳು ನೋಡ್ದು. ಅವಳ ಎಲ್ಲ ಪಾಯ್ಖಾನೆಗೆ ಹೋದರೆ, ಮೂತ್ರ ಬಂದರೆ ತೊಳೆಯುವುದು, ಸ್ನಾನ ಮಾಡಿಸೋದು, ಆ ಮಗುವಿನ ಬಾಯಿಗೆ ತುತ್ತು ಕೊಡುವುದು, ಈ ಎಲ್ಲ ಅವಳೇ ಮಾಡೋದು. ಪ್ರೀತಿ ಅವಳ ಥರ, ನಮ್ಮ ಹತ್ರ ಇಲ್ಲ. ಪ್ರೀತಿ ಬರೋದು ಸುಮ್ಮನೆ ಅಪ್ಪ ಆಗಿದ್ದಾನೆ ಅಮ್ಮ ಆಗಿದ್ದಾನೆ ಹೌದಲ್ಲ ಅಂತ ಯಾರಿಗೆ ಗೊತ್ತು. ಅಪ್ಪಂದು ಭಯಂಕರ ವಿಚಿತ್ರ ಸ್ಥಿತಿ ಮಾರ್ಯಾರೆ. ನಮಗೆ ಅಯೋಧ್ಯೆಯ ರಾಮನ ಜನ್ಮಭೂಮಿ ಹೋರಾಟದಲ್ಲಿ ನಮಗೆಲ್ಲ ಅನುಭವಕ್ಕೆ ಬಂದಿದೆ ಅದು. ಆವಾಗ ಕಂಡಪಟ್ಟೆ ಈ ಬುದ್ಧಿಜೀವಿಗಳು ಅಂತ ಹೇಳುವಂಥ ದುರ್ಬುದ್ಧಿ ಜನ ಇದ್ದಾರಲ್ಲ, ಕಂಡಪಟ್ಟೆ ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ರು, ರಾಮ ಅಲ್ಲಿ ಹುಟ್ಟಿದ್ದು ಅಂತ ಯಾರು ಹೇಳಿದ್ದು, ಯಾವ ವಿಲೇಜ್ ಅಕೌಂಟೆಂಟ್, ಯಾವ PDO ಯಾರು ಹೇಳಿದ್ದು ಅಂತ ಅವರು ಕೇಳ್ತಾ ಇದ್ರು. ಆಮೇಲೆ ಅವ ಕೌಸಲ್ಯಗೆ ಹುಟ್ಟಿದ್ದು ಅಂತ ಯಾರು ಹೇಳಿದ್ದು, ದಶರಥನಿಗೆ ಹುಟ್ಟಿದ್ದು ಅಂತ ಯಾರು ಹೇಳಿದ್ದು. ಹೀಗೆ ಏನೇನು ಕೆಲವು ಜನ ಅದು ಬೇಡ ಮಾರ್ರೆ, ಅದು ಮುಸಲ್ಮಾನರಿಗೆ ಬೇಡ, ಹಿಂದೂಗಳು ಬೇಡ, ಅಲ್ಲಿ ಪಾಯ್ಖಾನೆಯನ್ನು ಕಟ್ಟಿ ಹೀಗೆಲ್ಲ ಹೇಳಿದಂಥ ಜನ. ಆದರೆ ನಮಗೇನು, ರಾಮ
ಕೌಸಲ್ಯ ದಶರಥನ ಮಗ ಅಂತ ಯಾರು ಹೇಳಿದ್ರು ನಮಗೆ? ಪ್ರಾರಂಭದಲ್ಲಿ ಕೌಸಲ್ಯ ಹೇಳಿದ್ರು. ರಾಮನಿಗೆ ಹೇಳಿದ್ಲು ಈ ದಶರಥ ನಿನ್ನ ಅಪ್ಪ ಅಂತ. ಹೌದಲ್ಲ? ನಮಗೆ ನಮ್ಮ ಅಪ್ಪನನ್ನು ಗುರುತು ಮಾಡಿಕೊಟ್ಟದ್ದು ಯಾರು? ಅಮ್ಮನೇ. ಅಮ್ಮನನ್ನು ಯಾರೂ ಗುರುತು ಮಾಡಿಕೊಡ್ಲಿಲ್ಲ, ಅಮ್ಮ ನಮಗೆ ಗುರುತಾದದ್ದು. ಯಾಕಂದ್ರೆ ನಮ್ಮ ಒಟ್ಟಿಗೆ ಇದ್ದವಳಲ್ಲ. ಅಮ್ಮನ ಗುರುತು ಮಾಡಿದ್ದು ಯಾರು ಇಲ್ಲ, ಅಮ್ಮನ ಗುರುತು ಹಾಗೆ ಆದದ್ದು. ಅಪ್ಪನ ಗುರುತು ಮಾಡಿದ್ದು ಅಮ್ಮ. ನಾವು ನಂಬಿದೋ ಇಲ್ಲೋ ನಮಗೇನು ಗೊತ್ತಿಲ್ಲ. ಸತ್ಯ ಹೇಳಿ, ನಮಗೆ ನಮ್ಮ ಅಪ್ಪ ಯಾರೊಂದು ಗೊತ್ತುಂಟ? ಯಾರೊಂದು ಗೊತ್ತಿಲ್ಲ. ನಂಬಿಕೆ ನಮ್ಮದು. ಅಮ್ಮ ಹೇಳುವುದು ಸತ್ಯ, ಅಮ್ಮ ಸುಳ್ಳು ಹೇಳುವುದಿಲ್ಲ ಅಂತ. ಈ ನಂಬಿಕೆಗಳೇನೇನಿದೆ ಇದನ್ನು ನಾವು ಮುಂದಿನ ಪೀಳಿಗೆಗೆ ನಾವು ಬೆಳೆಸ್ತೇವ ಅಂತ. ಮುಂದಿನ ಪೀಳಿಗೆಯಲ್ಲಿ ಈ ಕೆಲವು ಜನ, ಸಮಯ ಆಯ್ತಾ, ಕೆಲವು ಜನ ಈ ಅವಧೂತರು ಅಂತ ಇರ್ತಾರೆ, ನೀವು ಕೇಳಿದ್ದೀರಲ್ಲ. ಸನ್ಯಾಸಿಗಳಿಗೆ ಒಂದು ಸ್ವಲ್ಪ ಅವರಿಗೆ ಮಠ ಅದು ಇದೇನಿಲ್ಲ, ಹೋಗ್ತಾ ಇರ್ತಾರೆ. ಅವರು ಹೋಗ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಹೇಳ್ತಾರೆ ಈ ಜಾಗದಲ್ಲಿ ಒಂದು ವೈಬ್ರೇಷನ್ ಉಂಟು ಮಾರಾರೆ ಅಂತ. ನಮಗೆ ಗೊತ್ತಾಗುದಿಲ್ಲ ಅದು. ಹಾಗೆ ವಿದೇಶಿಯರು ಯಾರಿದ್ದಾರೆ ಅವರು ನಮ್ಮ ದೇಶಕ್ಕೆ ಬಂದು ಕೆಲವು ಹಿಂದೂ ಮನೆಗಳಿಗೆ ಹೋದಾಗ ಅವರಿಗೆ ಈ ಮನೆಯಲ್ಲಿ ಒಂದು ವೈಬ್ರೇಷನ್ ಇದೆ ಅಂತ ಗೊತ್ತಾಗಿದೆ. ಅದಕ್ಕೆ ಅವರು ಹೇಳಿದರು ಈ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆ, ಸಕಾರಾತ್ಮಕವಾದಂಥ ಒಂದು ಶಕ್ತಿ ಇದೆ ಅಂತ. ಅದು ಹೇಗೆ ಬಂತು ಅಂತ ಕೇಳಿದರೆ ಆ ಮನೆಯಲ್ಲಿ ಒಂದಷ್ಟು ಸಂಪ್ರದಾಯಗಳನ್ನು ಉಳಿಸ್ಕೊಂಡಿದ್ದಾರೆ, ಬೆಳೆಸ್ಕೊಂಡಿದ್ದಾರೆ. ಇವತ್ತು ಸಂಪ್ರದಾಯ ಅಂತ ಹೇಳಿದ ತಕ್ಷಣ ಸ್ವಲ್ಪ ಕಲ್ತವರಿಗೆ ಅದು ಮೂಢನಂಬಿಕೆ ಅಂತ, ಮೌಢ್ಯ ಅದು ಅಂತ, ಯಾವುದೋ ಕಾಲದ್ದು ಅಂತ ಅನಿಸ್ಬಿಡ್ತದೆ. ಅನಿಸಿ ಬಿಡುವ ರೀತಿಯ ಶಿಕ್ಷಣ ನಮ್ಮ ಹತ್ರ ಮೆಕಾಲೆ ಈ ದೇಶಕ್ಕೆ ತಂದು ಬಿತ್ತಿದಲ್ಲ, ಆ ಬೀಜ ನಮ್ಮನ್ನು ಪೂರ್ತಿ ನಮ್ಮ ವಿರುದ್ಧವೇ ಅದನ್ನು ಸೆಟೆದು ನಿಲ್ಲುವ ಹಾಗೆ ಮಾಡಿದ. ಅದಕ್ಕೋಸ್ಕರ ನಮ್ಮ ಭಾವನೆಗಳು ಅಥವಾ ನಂಟುಗಳು ಅದೆಲ್ಲ ಹೋಯ್ತು, ಬದಿಗೋಯ್ತು. ಭಾವನೆಗಳನ್ನೇ ನಾವು ಕಳ್ಕೊಂಡಿದ್ದೇವೆ, ನಮ್ಮ ಸಂಬಂಧಗಳನ್ನು ಕಳ್ಕೊಂಡಿದ್ದೇವೆ. ಅದಕ್ಕೆ ನಮ್ಮ ಮನೆಯಲ್ಲಿ ಈ ನಂಬಿಕೆಗಳು ಯಾವುದಿದೆ, ಸಂಪ್ರದಾಯಗಳು ಯಾವುದಿದೆ ಅದನ್ನು ಉಳಿಸಿಕೊಳ್ಳುವಂಥ ಅವಶ್ಯಕತೆ ಇದೆ. ಯಾವ ಮನೆಯಲ್ಲಿ ಆ ಸಂಪ್ರದಾಯಗಳಿದೆ ಅಲ್ಲಿ ಪಾಸಿಟಿವ್ ಎನರ್ಜಿ ಅಂತ. ಏನು ಸಂಪ್ರದಾಯ ಅಂತ ಕೇಳಿದಾಗ ಅವರು ಹೇಳಿದ್ದು, ನಾನು ಹೇಳೋದಲ್ಲ. ಅವರು ಹೇಳಿದ್ರು ಈ ಹಿಂದೂ ಮನೆ ಪಾಸಿಟಿವ್ ಎನರ್ಜಿ ಇರುವಂಥ ಮನೆಯನ್ನು ನಾವು ನೋಡಿದಾಗ ಗೊತ್ತಾಯಿತು. ಆ ಮನೆಯವರು ಎಲ್ಲರೂ ಬೆಳಗ್ಗೆ ಸೂರ್ಯ ಉದಯಿಸುವುದರ ಮೊದಲು ಹೇಳ್ತಾರೆ ಅವರು. ನಮಗೀಗ ಏನಾಗಿದೆ ಅಂತ ಕೇಳಿದರೆ ಸೂರ್ಯ ಬಂದು ನಮ್ಮನ್ನು ಎಬ್ಬಿಸಬೇಕು. ಸೂರ್ಯೋಪಾಸನೆ ಮಾಡುವಂಥ ಜಗತ್ತಿನ ಏಕಮೇವ ದೇಶ ಭಾರತ. ಸೂರ್ಯನನ್ನು ಆರಾಧನೆ ಮಾಡುವಂಥ ದೇಶ ನಮ್ಮದು. ಆದರೆ ನಾವು ಆರಾಧನೆ ಮಾಡಲಿಕ್ಕೆ ಅವ ಬಂದು ಸುಮಾರು ಹಾಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು. ಅದಕ್ಕೆ ಸೂರ್ಯ ಉದಯಿಸುವುದರ ಮೊದಲು ಎದ್ದು ನಮ್ಮ ಪ್ರಾತಃವಿಧಿಗಳು ಮುಗಿಸಿ ಸೂರ್ಯ ಬರಬೇಕಾದ್ರೆ ನಿನ್ನನ್ನು ನಾನು ಸ್ವಾಗತ ಮಾಡಲಿಕ್ಕೆ ತಯಾರಾಗಿದ್ದೇನೆ, ಅದಕ್ಕೆ ನಿನಗೆ ನಮಸ್ಕಾರ. ಯಾಕಂದರೆ ನೀನೇ ನಮ್ಮ ಜೀವವನ್ನು ಉಳಿಸಿದವ, ಇಡೀ ಜೀವ ರಾಶಿಯನ್ನು ಉಳಿಸಿದವನೇ ಸೂರ್ಯ, ಅದಕ್ಕೆ ನಿನಗೆ ನಮಸ್ಕಾರ ಅಂತ ಮನೆ. ಅದಾದ ಮೇಲೆ ಬೆಳಿಗ್ಗೆಯಲ್ಲಿ ಒಂದು ದೇವರದ್ದು ಅದು ಯಾವ ರೀತಿ ಇರ್ಬೋದು, ಸಣ್ಣ ಮಂಟಪವೋ ಬರೀ ಫೋಟೋವೋ ಅಥವಾ ದೊಡ್ಡ ಮಂಟಪ ಯಾವುದು ಬೇಕಾದ್ರೂ ಇರ್ಬೋದು, ಅವರ ಎದುರಿನಲ್ಲಿ ನಾವು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ದೇವರ ಪ್ರಾರ್ಥನೆ ಮಾಡ್ತೇವೆ. ಆ ಮನೆಯಲ್ಲಿ ಹಿರಿಯರಿದ್ದಾರೆ, ಈಗ ಅವರು ಬಾಳಿಗರ ಹೇಳಿದಾರಲ್ಲ, ಬಾಳಿಗರಲ್ಲ ನೀವು ಹೇಳಿದೆ ಅಲ್ಲಿ ಹಿಂದೆ ನಾಯಕ್ ಎಲ್ಲ ಒಂದೇದು. ಅವರು ಹೇಳಿದಾರೆ ನಾನು ಅಜ್ಜಿ ಇದ್ದಾರೆ ಅಂತ. ಈ ಅಜ್ಜಿಗೆ ಅಥವಾ ಮಾವನಿಗೆ ನೀವು ನಮಸ್ಕಾರ ಮಾಡ್ತೀರಾ? ನಮಸ್ಕಾರ ಮಾಡು ಅಂತ ಹೇಳಿದರೆ ನಿಮ್ಮ ಮಗು ಏನಾಯ್ತಾರೆ, ನಮಸ್ತೆ ಅಜ್ಜಿ, ಈ ನಮಸ್ತೆ ಅಲ್ಲ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀರಾ ನೀವು? ಕಾಲು ಮುಟ್ಟುದು ಯಾಕೆ? ಇದನ್ನು ವಿಜ್ಞಾನ ಹೇಳಿದೆ. ನಾನು ನನ್ನ ಹಿರಿಯರ ಹತ್ರ ಒಂದು 40-50 ವರ್ಷ ಮೊದಲು ಕೇಳಿದ್ದೆ, ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಏನು ಅಂತ. ಆವಾಗ ಅವರು ಹೇಳಿದರು, ವಿಜ್ಞಾನಿಗಳು ನಮ್ಮ ಎಲ್ಲ ಸಂಪ್ರದಾಯದ ಬಗ್ಗೆ ಅವರು ಸಂಶೋಧನೆ ಮಾಡಿದ್ದಾರೆ. ಸಂಶೋಧನೆಯಲ್ಲಿ ಒಂದು ಏನು ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಒಂದು ವಿದ್ಯುತ್ ಶಕ್ತಿ ಇದೆ. ಈ ಕೆಲವು ಸಲ ನೀವು ಸ್ನಾನ ಮಾಡಿ ಬಾಚಣಿಗೆ ಹೀಗೆ ಬಾಚಿದ್ರೆ ಕುತ್ತ ನಿಲ್ತದೆ, ಅದು ಮೇಲೆ ಕೂದಲಿಲ್ಲ. ಒಂದು ಕರೆಂಟ್ ಇದೆ ನಮ್ಮ ದೇಹದಲ್ಲಿ, ಆ ಕರೆಂಟ್ ಮೇಲಿಂದ ಕೆಳಗೆ ಪ್ರವಾಹ ಹರಿತಾ ಇರ್ತದೆ. ನೀವು ಅಂಥ ಹಿರಿಯ ಕಾಲನ್ನು ನಿಮ್ಮ ಕೈಯಿಂದ ಮುಟ್ಟಿದರೆ
ಆ ಪ್ರವಾಹ ನಮ್ಮ ಹತ್ತಿರಕ್ಕೆ ಬಂದುಬಿಡ್ತಂತೆ. ನಾನು ಕೇಳಿದೆ, ನೀವು ಹೇಳೋದು ಸತ್ಯ, ಒಳ್ಳೆಯವರ ಕಾಲು ಮುಟ್ಟಿದ್ರೆ ಹಾಗೆ, ಪಟ್ಟಿಂಗರ ಕಾಲು ಮುಟ್ಟಿದರೆ. ಆವಾಗ ಅವರೇನು ಹೇಳಿದ್ದಾರೆ ಅಂದರೆ, ಈ ಕೆಟ್ಟವರು ಇದ್ದಾರಲ್ಲ, ನೀವು ಅವರ ಕಾಲು ಮುಟ್ಲಿಕ್ಕೆ ಬೇಡ 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 ಅಂತ ಹೇಳಿಬಿಡ್ತಾರೆ ಅವರು. ಆ ಬೇಡ ಬೇಡ ಅಂತ ಹೇಳುವಾಗ ಕೆಟ್ಟದೆಲ್ಲ ಓಡಿ ಹೋಗ್ತಾ ಇದ್ದಿದ್ದ, ಒಳ್ಳೇದು ಮಾತ್ರ ಉಳಿತದೆ. ಇದು ವಿಜ್ಞಾನ, ನಾನು ಹೇಳಿರೋದಲ್ಲ, ಇದು ಸುಮ್ಮನೆ ಯಾರು ಖುಷಿಗಂಟಾಗಿ ಹೇಳಿರೋದಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಹಿರಿಯರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇವ, ನಾವು ಬಗ್ತೇವ. ಇವತ್ತು ಬಗ್ಗೋ ಪ್ರಶ್ನೆ ಇಲ್ಲ. ಅವನು ಎದ್ದು ನಿಂತುಕೊಳ್ಳಿದೆ, ಮನೆಯಲ್ಲಿ ತಂದೆ ತಾಯಿ ಅಜ್ಜ ಇದ್ದರೆ ಇವನು ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ತಾನೆ. ಕಾಲು ವೀಸ ಹೇಳೋರು ಯಾರು? ಸಂಪ್ರದಾಯ ನಮ್ಮ ಸಂಸ್ಕಾರವನ್ನು ಬೆಳೆಸೋರು ಯಾರು? ಊಟಕ್ಕೆ ಕೂತ್ಕೊಳ್ತೇವೆ, ಊಟಕ್ಕೋಸ್ಕರನೇ ಎಲ್ಲ ಹೋರಾಟ ಇರೋದು, ಹೌದು ತಾನೆ? ಹೊಟ್ಟೆಗೆ ಒಂದಷ್ಟು ಹಿಟ್ಟು ಬೇಕು ಅಂತ ನಮ್ಮದು ಪ್ರಯತ್ನ ಇರೋದು. ಅಂದರೆ ಆ ಅನ್ನ ಯಾವುದಿದೆ, ಸಾಂಬಾರು ಬೇರೆ ಬೇರೆದಿರ್ಬೋದು, ಅದು ಬದನೆ ಇರ್ಬೋದು, ಬೆಂಡೆ ಇರ್ಬೋದು, ಅಥವಾ ಕೋಳಿ ಇರ್ಬೋದು, ಅಥವಾ ಮೀನು ಇರ್ಬೋದು, ಯಾವುದು ಬೇಕಾದ್ರೆ ಇರ್ಬೋದು. ಅನ್ನ ಒಂದು ಉಂಟು, ಆ ಅನ್ನದಿಂದ ನನ್ನ ಜೀವ ನಡೆಯೋದು. ಅದಕ್ಕೋಸ್ಕರ ಅನ್ನವನ್ನು ದೇವರು ಅಂತ ಹೇಳ್ತೇವೆ, ಅನ್ನ ಬ್ರಹ್ಮ ಅಂತ ಹೇಳ್ತೇವೆ. ಆ ಅನ್ನ ಬ್ರಹ್ಮನಿಗೆ ನಮಸ್ಕಾರ ಮಾಡ್ತೀರಾ ನೀವು? ಪೂರಿಸುತ್ತೆ ಇಲ್ಲ ಮಾರ್ರೆ ನಮಗೆ. ನೀವು ಊಟಕ್ಕೆ ಹೋಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು. ಈಗದ ಬಫೆ ಅಲ್ಲ, ಎಲೆ ಹಾಕಿ ಬಡಿಸ್ತಾರಲ್ಲ. ನಾನು ಪುಂಡರೀಕಾಕ್ಷರು ಒಟ್ಟಿಗೆ ಹೋಗಿದ್ದೇವೆ ಅಂತ ತಿಳ್ಕೊಳ್ಳಿ, ಬಡಿಸ್ತಾರೆ. ಇದೆಲ್ಲ ಎಲೆ ಹಾಕಿರಿ, ಎಲೆ ಬಂತು, ಎಲೆ ಬಂದಾದ ಮೇಲೆ ಅವ್ರ ಎದುರುಗಡೆ ನಾನು ಈ ಕಡೆ ಎದುರು ಕೂತಿದ್ದೇವೆ. ನನಗೆ ಪಲ್ಯ ಬಂದರೆ ಸಾಕು, ಅಥವಾ ಉಪ್ಪಿನಕಾಯಿ ಬಂದರೆ ಸಾಕು, ಉಪ್ಪಿನಕಾಯಿಗೆ ಬೆರಳಗೆ ನಕ್ಕಿದ ದೋಸ್ತಿ ಮಾರರೆ ಪುಂಡರೀಕಾಕ್ಷರು. ಅವರಿಗೆ ಉಪ್ಪಿನಕಾಯಿ ಬಂದಿದೆ, ಪಲ್ಯ ಬಂದ ನಾನು ನೋಡಲಿಲ್ಲ. ಎಂತ ದೋಸ್ತಿ? ಅದಕ್ಕೋಸ್ಕರ ಅನ್ನ ಬಂದ ಮೇಲೆ, ಎಲ್ಲರಿಗೂ ಅನ್ನ ಬಂದ ಮೇಲೆ ನೀವು ಒಂದು ನಮಸ್ಕಾರ ಮಾಡಿ, ಒಂದು ಮಂತ್ರ ಸಾಧ್ಯ ಆದರೆ ಹೇಳಿ, ಅದಾದ ಮೇಲೆ ಊಟ ಮಾಡಿ. ನೀನೇ ನನ್ನನ್ನು ಬದುಕಿಸಿದವ, ಕೃತಜ್ಞತೆ ಭಾವನೆ ಇದೆ, ಅದು ಹಿಂದೂ ಸಮಾಜದಲ್ಲಿ ಮಾತ್ರ ಇರೋದು, ನೆನಪಿಟ್ಕೊಳ್ಳಿ. ಯಾರೇ ಬಂದಾದರೂ ಕೃತಜ್ಞತೆ. ತಾಯಿಗೆ ಯಾಕೆ, ತಂದೆಗೆ ಯಾಕೆ, ಅಣ್ಣನಿಗೆ ಯಾಕೆ, ಆ ಕಡೆ ಈ ಕಡೆ ಮನೆಯವರಿಗೆ ಯಾಕೆ, ಗುರುಗೆ ಕೃತಜ್ಞತೆ ಭಾವ. ಅದೇನಾದ್ರು ನಾವು ನಮ್ಮ ಮನೆಯಲ್ಲಿ ನಮ್ಮ ಪರಂಪರೆಯನ್ನು ಮುಂದುವರಿಸ್ತೇವೆ. ನಮ್ಮ ಮಕ್ಕಳಿಗೆ ಸುಮ್ಮನೆ ಹಾಗೆ ಊಟ ಮಾಡಬೇಡ, ಬಂತು ಕೂಡಲೇ ನಕ್ಕೋದಲ್ಲ, ಎಲ್ರಿಗೂ ಬರಲಿ. ಇಂಗ್ಲೆಂಡಿಗೆ ಹೋಗಿದ್ರಲ್ಲ, ಅಂಥದ್ದೇ ಒಂದು ಕುಟುಂಬ ಇನ್ನೊಂದು ಬಾರಿ ಹೋದಾಗ ಇವರು ನಾವು ಹೇಳಿದಾಗ ಮಾಡಿದರು, ಬಾಡಿಸಿದಾಗ್ತಾನೆ. ಕ್ರಿಶ್ಚಿಯನ್ರು ಅಲ್ಲಿ ಇದ್ದಂಥವ್ರು ಅವ್ರು ಹೇಳಿದ್ರು, ಇಲ್ಲಿ ಮಾರೆ, ನಮ್ಮದೊಂದು ಪದ್ಧತಿ ಇದೆ, ನಮ್ಮದೊಂದು ಪ್ರಾರ್ಥನೆ ಇದೆ, ನಮ್ಮದೊಂದು ಪ್ರೇಯರ್ ಇದೆ. ನಮಗೆ ಇಡೀ ಜಗತ್ತಿಗೆ ಪ್ರೇಯರ್ ಏನು ಅಂತ ಹೇಳ್ಕೊಟ್ಟವ್ರು ನಾವು, ನಮ್ಮಲ್ಲೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅದು? ಸಂಜೆ ಹೊತ್ತಿನಲ್ಲಿ ಒಂದು ತುಳಸಿಗೆ ಒಂದು ದೀಪ ಇಡಬೇಕು. ಇಡೀ ಪ್ರಕೃತಿಯ ಕೇಂದ್ರ ಅದು ತುಳಸಿ ಅಂತ ನಾವು ತಿಳ್ಕೊಂಡೆ. ಅದು ವೈಜ್ಞಾನಿಕವಾಗಿ ಉಳಿದಂಥದ್ದು ಅದೆಲ್ಲ ಬಿಡಿ, ಆರೋಗ್ಯಕ್ಕೆ ದೃಷ್ಟಿಯಿಂದ ಇಡೀ ಪ್ರಕೃತಿಯ ಕೇಂದ್ರ ತುಳಸಿ. ಅದಕ್ಕೋಸ್ಕರ ನಿನಗೆ ದೀಪ ಇಡ್ತೇನೆ ನಾನು, ನಿನ್ನನ್ನು ನಾಶ ಮಾಡೋದಿಲ್ಲ ನಾನು, ಪ್ರಕೃತಿಯನ್ನು ನಾಶ ಮಾಡೋದಿಲ್ಲ. ಮುಸ್ಸಂಜೆ ಹೊತ್ತಿನಲ್ಲಿ ಒಂದು ಭಜನೆ ಮಾಡಬೇಕು. ಕೆಲವರು ಹೇಳ್ತಾರೆ, ಇವರೇ ನನಗೆ ರಾಗ ಇಲ್ಲ, ತಾಳ ಗೊತ್ತಿಲ್ಲ. ಏನೂ ತೊಂದರೆ ಇಲ್ಲ, ತಾಳ ರಾಗ ಗೊತ್ತಿರ್ಬೇಕು, ಭಾವ ಮಾತ್ರ ಗೊತ್ತಿರ್ಬೇಕಾದ್ದು. ಅದು ದೇವರ ಜೊತೆಯಲ್ಲಿ ಆ ಭಾವ ಇದ್ರೆ ಸಾಕು. ಕನಕದಾಸ ಏನು ಭಾರಿ ಅವನಿಗೆ ರಾಗ ಇತ್ತ ಅಥವಾ ತಾಳ ಏನಾದ್ರು ಬಾರಿಸ್ಕೊಂಡು ಏನಿಲ್ಲ, ಅವ ಹೋದ. ಎಂತೆಂಥ ಜನ ಉಡುಪಿಯಲ್ಲಿ ಇದ್ರು ಅಂತ ಹೇಳಿದರೆ, ಭಾರಿ ಭಾರಿ ಶ್ರೇಷ್ಠವಾದಂಥವರು ತುಂಬ ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದಂಥದ್ದು ಇದ್ದರೂ ಕೂಡ ದೇವರು ಒಲಿಲಿಲ್ಲ. ಇವನನ್ನು ಒಳಗೆ ಬರ್ಲಿಕ್ಕೆ ಬಿಡಲಿಲ್ಲ. ಇನ್ನೇನು ಗತಿ ಅಂತ ಆಚೆ ಬದಿಗೆ ಹೋಗಿ ಅವನು ಭಜನೆ ಮಾಡಿದ. ಅವನು ಕೃಷ್ಣ ತಿರುಗಿದ ಅಂತ ಹೇಳ್ತಾರಲ್ಲ, ಅವನ ಕಡೆಗೆ ಮುಖ ಮಾಡಿದ ಅಂತ. ನಮ್ಮ ಕಡೆಗೂ ದೇವರು ಮುಖ ಮಾಡಬಹುದಾ?